ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ಲಾಕ್ಡೌನ್ ಸಂದರ್ಭದಲ್ಲಿ ಅದ್ಭುತವಾದಂತಹ ಸೇವೆಯನ್ನು ಮಾಡೋದ್ರ ಮೂಲಕ ಜನಮಾನಸದಲ್ಲಿ ಒಂದು ಅದ್ಭುತವಾದಂತಹ ಸ್ಥಾನವನ್ನು ಗಿಟ್ಟಿಸಿಕೊಂಡು ಆ ಮೂಲಕವಾಗಿ ಇತರರಿಗೆ ಮಾದರಿಯಾಗಿರಬೇಕು ಅನ್ನುವ ಕಾರಣಕ್ಕೆ ಬೇಕಾಗಿ ಕೊರೋನಾ ವಾರಿಯರ್ಸ್ ಅನ್ನುವಂತಹ ಹೆಸರನ್ನು ಕಟ್ಟಿಕೊಂಡಂತಹ ಅನೇಕರು, ಬಹುಶಃ ಜನರಿಂದ ಸಿಕ್ಕಿದಂತಹ ಅದು ಬಿರುದದು. ಯಾಕೆಂದರೆ ಯೋಧರಿಗೆ ಸಮಾನವಾಗಿ ಈ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಇವರೆಲ್ಲ ವಾರಿಯರ್ಸ್ಗಳ ಥರ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದರು. ಅಂತಹ ಸಾಧಕರನ್ನು ಮತ್ತು ವಾರಿಯರ್ಸನ್ನು ಪರಿಚಯ ಮಾಡುವುದು ಮತ್ತು ಲಾಕ್ಡೌನ್ ಸಂದರ್ಭದ ರಿಯಲ್ ಹೀರೋಗಳನ್ನು ಪರಿಚಯ ಮಾಡುವಂತಹ ಕಾರ್ಯಕ್ರಮ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಹವಾಮಾನ ಸೃಷ್ಟಿಸಿದಂಥ ಮತ್ತು ಎಲ್ಲರೂ ಕೂಡ ಅತ್ಯಂತ ಆಶ್ಚರ್ಯ ಮತ್ತು ಎಲ್ಲರೂ ಕೂಡ ಮೆಚ್ಚುವಂಥ ಕಾರ್ಯವನ್ನು ಮಾಡಿದಂತಹ ಪ್ರೇರಣಾಂಕಿತ ರಾಜೀವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ನಮಸ್ಕಾರ. ನಮಸ್ತೆ. ಮುಂಜಾನೆಯ ಅಂದರೆ ಮಧ್ಯರಾತ್ರಿ ಕಳೆದು ಸ್ವಲ್ಪ ಹೊತ್ತಿನಲ್ಲಿ ಬಂದಂತಹ ಕರೆಯನ್ನು ಅವರು ಕೇಳಿಸ್ಕೊಂಡು ಆ ಒಂದು ಗರ್ಭಿಣಿ ಮಹಿಳೆ ಯಾರಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸೇರಿಸೋದ್ರ ಮೂಲಕ ನಿಜ ಅರ್ಥದ ಕೊರೋನಾ ವಾರಿಯರ್ಸ್ ಆಗಿ ಮತ್ತು ಇಂದಿನ ದಿನಗಳಲ್ಲಿ ಹತ್ತಿರದ ಮನೆಯವರೇ ಯಾರು ಅಂತ ಪರಿಚಯ ಇಲ್ಲದಂತಹ ಸಂದರ್ಭದಲ್ಲಿ ತನ್ನ ಕರ್ತವ್ಯವನ್ನು ಪಾಲಿಸೋದ್ರ ಮೂಲಕ ನಿಜ ಅರ್ಥದ ಆಪದ್ ಬಾಂಧವರಾಗಿ ಇವತ್ತು ಕಾಣಿಸಿಕೊಂಡವರು ರಾಜೀವಿ ಪ್ರೇರಣಾಂಕಿಲ. ಇವರು ಆಶಾ ಕಾರ್ಯಕರ್ತೆ, 10 ವರ್ಷಗಳಿಂದ ಆಶಾ ಕಾರ್ಯಕರ್ತೆಯಾಗಿ, ಅದೇ ರೀತಿಯಾಗಿ 20 ವರ್ಷಗಳಿಂದ ಆಟೋ ಚಾಲಕಿಯಾಗಿ ಎಲ್ಲರೂ ಹುಬ್ಬೇರಿಸಿ ವ್ಯಂಗ್ಯ ಆಡಿ ಕುಹಕವಾಡಿ ಒಂದಷ್ಟು ಮೂದಲಿಕೆ ಮಾತುಗಳನ್ನು ಆಡಿದ ಸಂದರ್ಭದಲ್ಲೂ ಕೂಡ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕನ್ನುವಂಥ ಮಹದಾಸೆಯನ್ನು ಕಟ್ಟಿಕೊಂಡು ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ತೇನೆ ಅನ್ನುವಂತಹ ಒಂದು ಛಲದೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಇವತ್ತಿಗೆ ರಿಕ್ಷಾ ಚಾಲನೆಯಲ್ಲಿ ತನ್ನ ಬದುಕನ್ನು ಕಂಡುಕೊಂಡು ಇತರ ಅದೆಷ್ಟೋ ಅಶಕ್ತ ಮಹಿಳೆಯರಿಗೆ ಸಶಕ್ತಿಯನ್ನು ತುಂಬುವಂಥ ಅದ್ಭುತ ಕಾರ್ಯವನ್ನು ಮಾಡಿದವರು ರಾಜೀವಿ ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ರಾಜೀವಿ ಅಕ್ಕ, ಹೇಳಿ ಸರ್. ಬಹುಶಃ ಕೆಲವೆಲ್ಲ ಓದುವುದಕ್ಕೆ, ಕೇಳುವುದಕ್ಕೆ, ನೋಡುವುದಕ್ಕೆ ಇದೆಲ್ಲ ಒಳ್ಳೆಯದಾಗುತ್ತೆ. ಅಂದರೆ ಕೆಲವೆಲ್ಲ ಸಿನಿಮಾದಲ್ಲಿ ನೋಡ್ತೇವೆ, ಹಾಗಾಯಿತು ಹೀಗಾಯಿತು, ರಾತ್ರಿ ಬಂದರು, ಹೀರೋ ಬಂದರು, ಸೇವ್ ಮಾಡಿದರು, ಅಲ್ಲಿ ಆ ಮಧ್ಯರಾತ್ರಿ ಅದು ಮ್ಯೂಸಿಕ್ ಇರುತ್ತೆ, ಎಲ್ಲ ಲೈಟಲ್ಲಿ ಖುಷಿ ಆಗ್ತದೆ ನೋಡಲಿಕ್ಕೆ. ಬಟ್ ನಿಜ ಜೀವನದಲ್ಲಿ ಇದು ಭಾಳ ಕಷ್ಟದ ವಿಷಯ. ಓರ್ವ ಮಹಿಳೆಯಾಗಿ ನಾನು ಮೊದಲಿಗೆ ನಿಮ್ಮ ಮೊನ್ನೆ ವಿಚಾರಕ್ಕೆ ಬರ್ತೇನೆ. ಮೊನ್ನೆ ಒಂದು ದಿವಸ ಹೇಗಿತ್ತು ಆ ಗರ್ಭಿಣಿಯನ್ನು ನೀವು ಸೇರಿಸಿದಂಥ ಆಸ್ಪತ್ರೆ, ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ? ಆ ಸಂದರ್ಭದಲ್ಲಿ ಅಂದರೆ ಫಸ್ಟ್ ಅವರಿಗೆ ನಾನು ಈಗ ಗರ್ಭಿಣಿಯವರಿಗೆಲ್ಲ ಹೇಳಿರ್ತೇನೆ, ಯಾವುದೋ ಸಂದರ್ಭ ಬೇಕಾದರೂ ನನಗೆ ಕಾಲ್ ಮಾಡಿ. ಹೌದು, ಅಂದರೆ ಜೋರು ಹೊಟ್ಟೆ ನೋವಾದಾಗ ಭಯ ಪಡುವ ಅಗತ್ಯ ಇಲ್ಲ, ನಾನು ನಿಮಗೆ ನೆರವಾಗಿ ಬರ್ತೇನೆ, ಅಷ್ಟೇ ಹೊತ್ತಾದರೂ ತೊಂದರೆ ಇಲ್ಲ, ಹಗಲಾಗಲಿ ರಾತ್ರಿ ಆಗಲಿ ನೀವು ನನಗೆ ಫೋನ್ ಮಾಡಿ ನಾನು ಬರ್ತೇನೆ ಅಂತ ಅವರಿಗೆ ಮೊದಲೇ ನಾನು ಹೇಳಿದ್ದೆ. ಹಾಗಾಗಿ ಅವರು ಸಾಯಂಕಾಲ ಹೊತ್ತಿಗೆ ಪುನಃ ಫೋನ್ ಮಾಡಿದರು ನನಗೆ ನಾಳ್ದು ಬರಲಿಕ್ಕೆ ಹೇಳಿದ್ದಾರೆ, ಅದರ ಮೊದಲು ಹೊಟ್ಟೆ ನೋವು ಬಂದರೆ ನೀವು ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿ ಅವ್ರಿಗೆ ಡಾಕ್ಟ್ರ್ ಹೇಳಿ ಕಳಿಸಿದ್ದಾರೆ. ಹಾಗೆ ಸಾಯಂಕಾಲ ಹೊತ್ತಿಗೆ ಫೋನ್ ಮಾಡಿದರು, ರಾಜುವಕ್ಕ ನನಗೆ ಹೊಟ್ಟೆ ನೋವು ಶುರು ಆದರೆ ನೀವು ಎಷ್ಟೊತ್ತಿಗಾದರೂ ಬರ್ತೀರಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನೀನು ಎಷ್ಟೊತ್ತಿಗಾದ್ರೂ ಫೋನ್ ಮಾಡು, ನಾನು ರೆಡಿ ಬರ್ತೇನೆ ಹೇಳಿದ್ದೆ. ಹಾಗೆ ಕಡೆಗೆ ನಾನು ಮಲಗಿದ್ದೆ, ಸಾಧಾರಣ ಒಂದು ಮೂರು ಕಾಲ ಇರ್ಬೋದು, ಗಂಟೆ 3 ಕಾಲಕ್ಕೆ ಫೋನ್ ಮಾಡಿದರು. ಸಡನ್ನೇ ಒಂದೇ ರಿಂಗಲ್ಲಿ ನಾನು ಎದ್ದು ಕೂತ್ಕೊಂಡೆ. ನೋಡುವಾಗ ಅವಳದು ನಾನು ANC ಶ್ರೀಲತಾ ಅಂತ ಹಾಕಿಟ್ಟಿದ್ದಾನೆ ಮೊಬೈಲಲ್ಲಿ. ಹಾಗೆ ಮತ್ತೆ ಎದ್ದು ಕೇಳಿದೆ ಏನಾಯಿತು ಅಂಥೇಳಿ. ಅದಕ್ಕೆ ಹೊಟ್ಟೆ ನೋವು ಶುರುವಾಯಿತು ನನಗೆ, ನೀವು ಈಗ ಬರ್ತೀರಾ ಅಂತ ಕೇಳಿದರು. ಅದಕ್ಕೆ ಬರ್ತೇನೆ, ಅಂದರೆ ಹೊಟ್ಟೆ ನೋವು ಜೋರಿದ್ದರೆ 108ಕ್ಕೆ ಫೋನ್ ಮಾಡು, ಅಂದರೆ ಕ್ರಿಟಿಕಲ್ ಕಂಡೀಷನ್ ಅಂತ ಇರ್ತದೆ, ಆ ಟೈಪ್ ಏನಾದರೂ ಇದ್ದರೆ 108ಕ್ಕೆ ಫೋನ್ ಮಾಡುವ, ಇಲ್ಲದೇ ಇದ್ದರೆ ನಾನು ರಿಕ್ಷಾದಲ್ಲಿ ಬರ್ತೇನೆ ತಗೊಂಡು ಹೋಗುವ ಹೇಳಿದೆ. ಅವರು ಎಲ್ಲಿ? ಅವರು ನಮ್ಮ ಅಲ್ಲಿಂದ ಒಂದು ಕಾಡು ದಾರಿಯಲ್ಲಿ ಹೋಗಬೇಕು, ಒಂದು 2-3 ರಿಕ್ಷಾ ಹೋಗ್ತದೆ. ರೋಡ್ ಸರಿ ಉಂಟು, ಆದರೆ ಕಾಡು ದಾರಿ, ಇದು ಪ್ರಾಣಿಗಳೆಲ್ಲ ಉಂಟು ಅಲ್ಲಿ ಆಚೆ, ಕಾಡು ಪ್ರಾಣಿಗಳೆಲ್ಲ. ಹಾಗೆ ಒಂದು 3 ಕಿಲೋಮೀಟರ್ ನಮ್ಮ ಅಲ್ಲಿಂದ ಆಚೆ ಹೋಗ್ಬೇಕು ಒಳಗೆ. ಆ ಪ್ರದೇಶದ ಹೆಸರು ಏನು ಮೇಡಮ್? ವರವಾಡಿ. ಹೌದು, ಗೊತ್ತಿದೆ. ವರವಾಡಿಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕರ್ಕೊಂಡು ಬಂದು ಅದೇ ಅವರಿಗೆ ಹಾಗೆ ಹೇಳಿದೆ, ನಾನು ಬರ್ತೇನೆ ನೀವು ಹೊರಟು ರೆಡಿಯಾಗಿರಿ ಅಂತ. ಅದೇ 108ಕ್ಕೆ ಫೋನ್ ಮಾಡ್ತೇನೆ ಹೇಳೋದಕ್ಕೆ, ಬೇಡ ಮೇಡಮ್ ನೀವೇ ಬನ್ನಿ ರಿಕ್ಷಾದಲ್ಲಿ, ನಾವು ನಿಧಾನ ಹೋಗುವ, ಹಾಗೆ ಜೋರೇನಿಲ್ಲ ಆದರೆ ಹೋಗುವ ಅಂತ ಹೇಳಿದರು. ಅಂಥೇಳಿ ಮತ್ತೆ ನಾನು ಯೂನಿಫಾರ್ಮ್ ಹೊಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಅಂದರೆ ಹೊಟ್ಟೆ ನೋವು ಅಂತ ನಾನು ಸಾರಿಲಿ ಉಡ್ಲಿಕ್ಕೆ ಲೇಟ್ ಆಗ್ತದೆ. ಹೌದು, ಯಾವುದೋ ಒಂದು ಸಿಕ್ಕಿದ ಚೂಡಿದಾರ ಹಾಕ್ಕೊಂಡು ನಾನು ಹೋದೆ ಅವ್ರಿಗೆ. ಮತ್ತೆ ಕಡೆಗೆ ಅದೇ ಅವರ ತಾಯಿ ಮತ್ತು ಮಗಳು ಬಂದರು, ಇಬ್ಬರು ಒಟ್ಟಿಗೆ.
ಅವರನ್ನು ಕರ್ಕೊಂಡು ಅದೇ ನಿಧಾನ, ಆಚೆ ರೋಡ್ ಸರಿ ಇಲ್ಲ, ನಿಧಾನ ಕರ್ಕೊಂಡು ಬಂದು ನಮಗೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1 ಗಂಟೆ ಆಗಿದೆ. ಅಂದರೆ ಅಷ್ಟು ಸ್ಲೋ ಬಂದೇನು ನಾನು. ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಅಲ್ಲಿಂದ ಅವರ ಮನೆಯಿಂದ 20 ಕಿಲೋಮೀಟರ್ ಆಗ್ಬೋದು. 1 ಗಂಟೆ ಹಿಡಿದು. 1 ನಿಮಿಷ, ಯಾರು ಕಾಲರ್ ಇದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಾನು ಪೆರಡೂರಿನಿಂದ ಹಾಂ ಹೇಳಿ ಮೇಡಮ್. ಪೆರಡೂರಿನಿಂದ ನಿಮ್ಮ ಟಿವಿದು ವಾಲ್ಯೂಮ್ ಕಡಿಮೆ ಮಾಡಿ ಮೇಡಮ್ ಫಸ್ಟ್. ಈಗಿನ ಅಲ್ಲ, ನಿಮ್ಮ ಟಿವಿದು ವಾಲ್ಯೂಮ್ ಕಡಿಮೆ ಮಾಡಿ. ಪೆರಡೂರಿನಿಂದ ಶಾಂತ ಮಾತಾಡುದು. ಹೇಳಿ ಹೇಳಿ ಮೇಡಮ್. ಹೀಗೆ ಇರ್ಬೇಕು ಆಶಾಕರ್ತೆಯವರು. ಎಷ್ಟು ರಾತ್ರಿ ಆದ್ರೂ ಅವರು ಹೋಗಿ ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಹೋಗಿ ಬರ್ತಾರಲ್ಲ, ಅವರಿಗೆ ತುಂಬಾ ಧನ್ಯವಾದ. ಹೇಗನಿಸ್ತದೆ ನಿಮ್ಗೆ ಮೊನ್ನೆ? ಯಾಕೆಂದ್ರೆ ಒಬ್ರು ಗಂಡಸರೇ ಬರ್ಲಿಕ್ಕೆ ಹೆದರುವಂತಹ ಸಂದರ್ಭದಲ್ಲಿ ಒಬ್ರು ಮಹಿಳೆಯಾಗಿ ಅವರು ಅಷ್ಟೊಂದು ಸಹಕಾರವನ್ನು ಮಾಡಿದ್ದಾರೆ. ಏನ್ ಅನಿಸ್ತಾ ಇದೆ ನಿಮ್ಗೆ? ಅದೇ ನಮ್ಗೆ ಅವರು ಮಾಡಿದ ಕೆಲಸ ನಮ್ಗೆಲ್ಲ ತುಂಬಾ ಒಳ್ಳೇದು ಕಾಣ್ತದೆ. ಅಷ್ಟು ರಾತ್ರಿ ಅವರು ಹೋಗಿ ಎಲ್ಲ ಮಾಡ್ತಾರಲ್ಲ, ಅದೇ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಗೆ. ಖಂಡಿತ. ಕಾಲದಲ್ಲಿ ಗಂಡಸರು ಯಾರು ಹೋಗುದಿಲ್ಲ, ಹೆಂಗಸರಾಗಿ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ದೇವರು ತುಂಬಾ ಒಳ್ಳೇದ್ ಮಾಡ್ಲಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆಮೇಲೆ ಏನಾಯ್ತು? ಆಮೇಲೆ ಅದೇ ನಿಧಾನ ಬಂದು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸಿ ಸ್ವಲ್ಪ ಹೊತ್ತು ನಾನು ಇದ್ದೆ ಅಲ್ಲಿ ಹೊರಗೆ. ಯಾವ ಆಸ್ಪತ್ರೆ? ಇದು ನಮ್ಮದು BR ಶೆಟ್ಟಿ ಹಾಸ್ಪಿಟಲ್, ಉಡುಪಿ. ಕುಸುಮ ಹೌದು, ಕುಸುಮ ಇದು ಶೆಟ್ಟಿ. ಅಲ್ಲಿ ಅವರು ಮತ್ತೆ ಒಳಗೆ ಕರ್ಕೊಂಡು ಹೋದ್ರು, ಅಡ್ಮಿಷನ್ ಮಾಡಿ ಒಳಗೆ. ಮತ್ತು ನಾನು ಸ್ವಲ್ಪ ಹೊತ್ತಿದ್ದೆ, ಮತ್ತು ಅವರ ತಾಯಿ ಎಲ್ಲ ಇದ್ದರು, ಅವರಿಗೆ ಒಳಗೆ ಕರ್ಕೊಂಡು ಹೋದರು. ಲಗೇಜ್ ಎಲ್ಲ ಅಲ್ಲಿ ಕುತ್ಕೊಂಡೋಗಿ ಇಟ್ಟೆ ನಾನು. ಅದನ್ನು ಮತ್ತೆ ತಗೊಂಡು ಒಳಗೆ ಹೋದರು ಅವರು. ಡೆಲಿವರಿ ಆಯಿತು. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾನು ಅಂದರೆ ಒಳಗೆ ಹೋಗ್ಲಿಕ್ಕಿಲ್ಲ ಅಲ್ಲ ಈಗ ಕೊರೋನಾ ಇದರಿಂದ, ಹಾಗೆ ಇನ್ನೇನು ಮಾಡು ಅಂತ ಹೇಳ್ಕೊಂಡು ನಾನು ಮತ್ತೆ ಮನೆಗೆ ಹೋದೆ. ಆಗಾಗ ಫೋನ್ ಮಾಡಿ ಕೇಳ್ತಾ ಇದ್ದೆ ನಾನು ಅವ್ರ ಅಮ್ಮನ ಹತ್ರ, ಡೆಲಿವರಿ ಆಯಿತಾ, ಏನಾಯಿತು, ಏನಾದರೂ ಸಮಸ್ಯೆ ಆಯಿತಾ ಅಂತ. ಇಲ್ಲ ಹೇಳಿದರು, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಆಗ್ಬೋದಂತೆ ಈಗ ಅಂತ. ಮತ್ತು ಕರೆಕ್ಟ್ 12 ಗಂಟೆ ಹೊತ್ತಿಗೆ ಹೆರಿಗೆ ಆಯಿತು. ಹೆಣ್ಣು ಮಗು, ಹೌದು, ತೂಕ 2.5 kg ಉಂಟು. ಮತ್ತು ತಾಯಿ ಮಗು ಹುಷಾರಾಗಿದ್ದಾರೆ ಈಗ. ರಾಜು ಅಕ್ಕ, ನನಗನ್ನಿಸೋದು ಇಂಥ ಕೆಲಸ ಸುಮಾರು ಮಾಡಿದಿರಿ ನೀವು. ತುಂಬ ಮಾಡಿದ್ದೇನೆ ಸರ್. ಇದೇನು ಹೊಸತ್ತಲ್ಲ, ಈಗ ನಮ್ಮ ಆಶಾ ವರ್ಕರೆಲ್ಲ ಹೇಳ್ತಾ ಇದ್ದಾರೆ, ಹೇಳ್ಬೋದೇನೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೇನೆ. ಕೆಲವರು ಅವರು ಅಷ್ಟೇನು ದೊಡ್ಡ ವಿಶೇಷ ಮಾಡಿದ್ದಾರೆ ಅಂತ. ಸತ್ಯ, ಇದು ಫಸ್ಟ್ ಟೈಮ್ ಅಲ್ಲ, ಇದೊಂದು ಅಂದರೆ ಈಗ ಈ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಇದು ಬಹಳ ವಿಶೇಷ ಅಂತ. ವಿಶೇಷ, ಯಾಕಂದ್ರೆ ಒಬ್ಬರು ನೋಡ್ಲಿಕ್ಕೆ ಹೆದರುವಂತ ಕಾಲಘಟ್ಟ. ಈಗ ನಮ್ಮ ಮನೆಯವರೇ ಆಗ್ಲಿ, ಸಂಬಂಧಿಕರೇ ಆಗ್ಲಿ, ಏನಂದ್ರೆ ನಾವು ಮನೆಗೆ ಬರ್ತೇವೆ ಅಂದ್ರೂ ಬರಬೇಡಿ ಅಂತ ಹೇಳುವ ಕಾಲ ಇದು. ಹತ್ರದ ಮನೆಯವರು ಬಾಗಿಲು ತೆಗ್ದಿದ್ರೆ ನಾವು ನಮ್ಮ ಬಾಗಿಲು ಹಾಕುವಂತ ಕಾಲ ಇದು. ಯಾಕೆಂದ್ರೆ ಎಲ್ಲರಲ್ಲೂ ಒಂದು ಆ ರೀತಿಯ ಭಯ ಇದೆ. ಈಗ ನೀವು ಈ ಕೆಲಸವನ್ನು ಮಾಡಿದ್ದು ಮೊದಲು ಅನ್ನೋಂತ ಕಾರಣಕ್ಕಲ್ಲ. ಇದು ಏನಂದ್ರೆ ನಮಗೆ ಯಾರನ್ನ ನೋಡಿದಾರು ಸ್ವಲ್ಪ ಒಂದು ಅಕ್ಷಿ ಬಂತಂದ್ರೆ ನಾವು ಡೌಟ್ ಅಲ್ಲಿ ನೋಡ್ತೀವಿ. ಸ್ವಲ್ಪ ತಲೆನೋವು ಅಂತ ಹೇಳಿದ್ರೆ ನಾವೇನಂತೀವಿ ಅಂದ್ರೆ ಸ್ವಲ್ಪ ದೂರ ನಿಲ್ತೀವಿ. ಸ್ವಲ್ಪ ಆಮೇಲೆ ಏನಂದ್ರೆ ಯಾರಾದ್ರೂ ಪ್ರಾಯದವರು ಇದ್ದಾರೆ, ಅಲ್ಲಿ ಬರ್ಬೇಕು, ಇವತ್ತು ಪ್ರಾಯದವರು ಇದ್ದಾರೆ, ನೀವು ಬರೋದು ಬೇಡ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಮುಟ್ಟಿದೆ. ಅಂತಹ ಕಾಲಘಟ್ಟದಲ್ಲಿ ನೀವು ಅಂತಹ ಒಂದು ಗರ್ಭಿಣಿ ಹೆಂಗಸಂದ್ರೆ ನಿಜವಾಗ ತುಂಬಾ ರಿಸ್ಕ್ ಅದು. ಯಾಕಂದ್ರೆ ಅಷ್ಟು ಗೊತ್ತಿರಬೇಕು, ಮತ್ತೆ ಅದೊಂದು ತುಂಬಾ ಜಾಗೃತೆ ಇರ್ಬೇಕಾದಂತ ಕೆಲಸ. ಸೊ ಆ ಕಾರ್ಯವನ್ನು ಮಾಡಿದ್ರ ಮುಖೇನ ಬಹುಶಃ ನೀವೊಂದು ಇತರರಿಗೆ ಮಾದರಿ ಆದಿರಿ. ಮತ್ತು ನೀವು ಮಾಡಬೇಕಾದಂತಹ ಕೆಲಸ ಅಂತ ನಾವೇನೋ ಕೂತ್ಕೊಂಡು ದೂರದಿಂದ ಹೇಳ್ಬೋದು, ಅವ್ರ ಆಶಾ ಕಾರ್ಯಕರ್ತರು ಮತ್ತೇನೋ ಅವ್ರು ಮಾಡ್ಬೇಕು ಅಂತ ನಾವು ದೂರದಿಂದ ಹೇಳ್ಬೋದು. ಆದ್ರೆ ನಿಮ್ಮ ಪ್ಲೇಸ್ ಅಲ್ಲಿ ನಮ್ಮನ್ನ ನಾವು ಯೋಚನೆ ಮಾಡಿದ್ರೆ ನಾವು ಹೋಗ್ತಿದ್ದೇವೆ ಅಂತ ಥಿಂಕ್ ಮಾಡ್ಬೇಕು. ಈಗ ಹೇಳೋದು ಸುಲಭ, ಏನ್ ಅವರಿಗೆ ಆಶಾ ಕಾರ್ಯಕರ್ತರು ಅವರಿಗೆ ಏನ್ ಅಪಾಯಿಂಟ್ ಆಗಿಲ್ವಾ, ಅವರು ಗೌರ್ಮೆಂಟ್ ಇಂದ ಸವಲತ್ತುಗಳಿಲ್ವಾ, ಅವ್ರು ಅದೇ ಕೆಲಸ ಮಾಡಬೇಕು, ಸಂಬಳ ಕೊಡೋದಿಲ್ವಾ, ಇಂತಹ ಮಾತುಗಳು ಬಹಳಷ್ಟು ಸಲೀಸಾಗಿ ಬರ್ತದೆ. ಯಾಕಂದ್ರೆ ದೂರದಿಂದ ಕೂತವನಿಗೆ. ಇತ್ತೀಚಿನ ದಿನಗಳನ್ನು ನೋಡಿದ್ರೆ ಕೊರೋನಾ ಪೇಷಂಟ್ ಮನೆಗೆ ಹೋದಾಗ ಎಷ್ಟು ಜನ ಆಶಾ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗಿದೆ, ಆಮೇಲೆ ಎಷ್ಟು ಜನ ಅವ್ರಿಗೆ ಬೇಡದ ಬೈದು ಕಳಿಸಿದ್ದಾರೆ, ಆಮೇಲೆ ಕೇಳಕ್ ಹೋದ್ರೆ ನೀವು ಅವರು ಒಳ್ಳೆದಕ್ಕೆ ಹೇಳಿದ್ರು ಅದನ್ನ ಎಷ್ಟು ಜನ ಕೆಟ್ಟದಾಗಿ ತಿಳ್ಕೊಂಡಿದ್ದಾರೆ. ಕಾಲಘಟ್ಟ ಹೀಗಿರುವಾಗ ನೀವು ಅಂತಹ ಸಾಧನೆಯನ್ನು ಮಾಡಿ, ಸಾಧನೆ ಅಂತ ಹೇಳುವುದಲ್ಲಿ ನಿಮ್ಮ ಕರ್ತವ್ಯವನ್ನು ಪಾಲಿಸಿದಿರಿ ಅಂತ ನಾನು ಅಂದ್ಕೊಳ್ತೇನೆ. ಇದ್ರ ಜೊತೆಗೆ ನಿಮ್ಮ ಬದುಕು ಹೇಗಿತ್ತು ಆಶಾ ಕಾರ್ಯಕರ್ತೆಯಾಗಿ ಎಲ್ಲ? ಅದಕ್ಕಿಂತ ಮೊದಲು ಸಾಧಾರಣ 2000 ಇಸ್ವಿಯಿಂದ ನೀವು 2001ರಿಂದ ರಿಕ್ಷಾ ಚಾಲನೆ ಮಾಡಿದ್ರಿ. ಆ ನಿರ್ಣಯ ಯಾಕೆ ತೆಕ್ಕೊಂಡ್ರಿ ನೀವು? ಯಾಕೆ ಹಾಗೆ ನಿರ್ಣಯ ಅಂದರೆ ಅದೇ ಇವರು ಒಬ್ಬರು ದುಡಿತಾ ಇದ್ರು ಬಸ್ಸಲ್ಲಿ, ಡ್ರೈವಿಂಗ್ ಮಾಡ್ತಾ ಇದ್ರು ಅವರು, ಡ್ರೈವರ್ ಅವರು. ಮತ್ತು ನಮಗೆ ಯಾವುದೇ ಜಾಗ ಆಸ್ತಿ ಗಿಸ್ತಿ ಯಾವುದೂ ಇಲ್ಲ. ಮನೆ ಸರಾಸರಿ ಒಂದು ಕಾಲ್ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ.
ನಮಸ್ತೆ. ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಿದ್ರಿ? ನಾನು ನವ್ಯ ಪ್ರಭು ಅಂತ ಅಲೆಯೂರಿಂದ. ಓ ಹೇಳಿ. ಹಾ ಸರ್, ಈಗ ರಾಜೀವ್ ಲೈವ್ ಅಲ್ಲಿ ಇದಾರಲ್ಲ? ಹೌದು. ಹಾ, ಅವರಿಗೋಸ್ಕರನೇ ಫೋನ್ ಮಾಡಿದ್ದು ಸರ್. ಹೇಳಿ. ಥ್ಯಾಂಕ್ ಯು. ಹಾ ಅವ್ರು ತುಂಬಾ ನಾಚ್ಕೊಳ್ತಾ ಇದಾರೆ, ಮುಜುಗರ ಪಡ್ಕೊಳ್ತಾ ಇದಾರೆ ಮೇಡಮ್. ಹೌದಾ? ನಾನು ಆಶಾ ಕಾರ್ಯಕರ್ತೆ ಸರ್. ಅದಕ್ಕೆ ಹೇಳಿ ಹೇಳಿ. ರಾಜೇಕ ಹಾಯ್ ಹಾಯ್ ಹಾಯ್. ಹಾ ಕೇಳ್ತಾ ಇದೆ ಕೇಳ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ, ನಿಮಗೂ ನಿಮ್ಮೊಬ್ರು ಜೊತೆಗಾರ್ತಿ ಮತ್ತು ನಿಮ್ಮಾಗೆ ಸಹೋದ್ಯೋಗಿ ಅಂತಾನೆ ಹೇಳ್ಬಹುದು. ಹಾ, ಇಂತಹ ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಸೀನಿಯರ್ ಸರ್ ಅವರು. ಇರ್ಲಿ, ನಾವು ಅವರನ್ನ ಇವತ್ತು ಅವರು ನಮ್ಮ ರಿಯಲ್ ಹೀರೋ ಆಫ್ ಲಾಕ್ಡೌನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಕೂರಿಸಿದೀವಿ. ಹೌದು ಸರ್, ಹೌದು ಹೌದು. ಹೇಗ ಅನಿಸ್ತಾ ಇದೆ ಮೇಡಮ್? ಹೌದು ಸರ್, ಇವತ್ತು ನಾನು ಅವ್ರ ಜೊತೆನೆ ಇದ್ದೆ ಸರ್ ಮಧ್ಯಾಹ್ನ ತನಕ. ಹೇಳಿದ್ರಾ? ಹೌದು ಸರ್, ನಾನು ಇದು ಸ್ಟೇಟಸ್ ಹಾಕಿದ್ದೇನೆ. ಹೋ ವೆರಿ ಗುಡ್. ಹೇಗ ಅನಿಸ್ತದೆ ಅವರ ಈ ಒಂದು ಕೆಲಸಗಳೆಲ್ಲ? ಹೌದು ಸರ್, ಅಂದ್ರೆ ಅವರು ಜೊತೆಗೆ ಫೀಲ್ಡ್ ಮಾಡ್ಲಿಕ್ಕೆ ಅವರೊಟ್ಟಿಗೆ ಫೀಲ್ಡ್ ಮಾಡಿದ್ದೆ ಇವತ್ತು. ಅಲ್ಲಿ ಇವತ್ತಂತಲ್ಲ, ನಾನು 1.5 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಅವರ ಇದ್ರಲ್ಲಿ ಕೂಡ ಅವರು ಕೆಲಸ ಮಾಡುವ ಏರಿಯಾದಲ್ಲಿ ಒಳ್ಳೆ ಸಪೋರ್ಟ್ ಇದೆ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ. ಹೌದು ಸರ್, ಅವರು ಅದೇ ಅಂದ್ರೆ ಸಿಂಗಲ್ ಪೇರೆಂಟ್ ಆಗಿ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಸರ್. ಖಂಡಿತ ಖಂಡಿತ, ಅವರು ಬೇರೆಯವರಿಗೆ ನಾವು ಮಾದರಿಯಾಗಿದ್ದಾರೆ ಅಂತ ಅನ್ಕೊಳ್ತೀವಿ ನಾವು. ಹೌದು ಸರ್, ಎಲ್ರಿಗೂ ಮಾದರಿ. ನಾವು ಎಲ್ರೂ ಇದ್ದು ನಾವೊಂದು ಕೆಲಸ ಮಾಡೋದಕ್ಕೂ ಅವರು ಸಿಂಗಲ್ ಪೇರೆಂಟ್ ಆಗಿ ಸಣ್ಣ ಮಕ್ಕಳನ್ನ ದೊಡ್ಡದ್ ಮಾಡಿ ಅವರಿಗೂ ಒಂದು ಉದ್ಯೋಗಕ್ಕೆ ಶಿಕ್ಷಣ ನೀಡಿ. ಬಹುಶಃ ಒಂದು ಅನಿಸ್ತಾ ಇದೆ ಮೇಡಮ್, ಏನಂದ್ರೆ ಬದುಕಿನಲ್ಲಿ ನಂದೆಲ್ಲ ಮುಗಿದೋಯ್ತು ಅನ್ನುವಂಥವರಿಗೆ ಅಥವಾ ನನಗೆ ಏನಿಲ್ಲ ಅಂತ ತಿಳ್ಕೊಂಡವರಿಗೆ ರಾಜೀವಕ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಅಂತ ನಾವು ಅಂದ್ಕೊಳ್ತೀವಿ. ಹೌದು ಸರ್, ಎಲ್ರಿಗೂ ಒಂದು ಮಾದರಿ. ಖಂಡಿತ. ಮತ್ತೆ ಸಾಧನೆ ಮಾಡ್ಲಿಕ್ಕೆ ಮನಸ್ಸಿದ್ರೆ ಹೇಗೂ ಮಾಡಬಹುದು ಅಂತ ಹುಮ್ಮಸ್ಸು ಮತ್ತೆ ಹುರುಪನ್ನು ಕೊಟ್ಟಿದ್ದಾರೆ ಸರ್. ಖಂಡಿತ 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 ಖಂಡಿತ. ಹೌದು ಸರ್, ಅವರು ದೇವರು ಇನ್ನೂ ಅವರಿಗೊಂದು ಸಮಾಜ ಸೇವೆ ಮಾಡುವಂತ ಇದು ಕೊಡ್ಲಿ ಅಂತ ನಾನು ಹಾರೈಸ್ತೇನೆ ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೌದು ಸರ್, ಥ್ಯಾಂಕ್ ಯು. ಮತ್ತೆ ಏನಾಯ್ತು ಹೇಳಿ? ಅದೇ ಅದು ಬಸ್ಸಲ್ಲಿ ಡ್ರೈವರ್ ಆಗಿದ್ದರು. ಅದೇ ನಮಗೆ ಬೇರೆ ಯಾವುದೇ ಆಸ್ತಿ ಇದೆ ಯಾವುದೂ ಇಲ್ಲ. ನಾನು ಎಂತ ಮಾಡಿದೆ, ಇನ್ನು ಇವರೊಬ್ಬರು ದುಡ್ದು ಭಾರಿ ಕಷ್ಟ ಆಗ್ತದೆ. ಈಗ ಏನಾದ್ರು ಬೇಸಾಯ ತೋಟ ಗದ್ದೆ ಅದೇನಾರು ಇದ್ದರೆ ಎಕ್ಸ್ಟ್ರಾ ಆರ್ಥಿಕ ಸಹಾಯ ಆಗ್ತದೆ, ನಮಗೆ ಏನಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೇನು ಹೇಳಿದೆ, ನಾನು ಲೇಡೀಸ್ ರಿಕ್ಷಾ ಬಿಟ್ಟದೆಲ್ಲ ನೋಡಿದ್ದೆ, ಪೇಪರಲ್ಲೆಲ್ಲ ಓದಿದ್ದೆ. ಹಾಗಾದರೆ ನಾನು ಯಾಕೆ ಮಾಡಬಾರ್ದು, ಗಂಡನಿಗೆ ಸಪೋರ್ಟಾಗಿ ಏನಾದರೂ ಸಹಾಯ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ಇವ್ರ ಹತ್ರ ಕೇಳಿದೆ ನಾನು. ಅವರು ಬೈಕ್ ತಗೊಳ್ಳುವ ಹೇಳಿದರು. ನಾನು ಹೇಳಿದೆ ಬೈಕ್ ಬೇಡ, ಅದು ನಿಮಗೆ ಒಬ್ಬರಿಗೆ ಓಡಿಸ್ಲಿಕ್ಕೆ ಆಯಿತು, ಅದರಿಂದ ಏನು ಉತ್ಪತ್ತಿ ಆಗೋದಿಲ್ಲ. ಒಂದು ಲೋನ್ ಮಾಡಿ ನಾವು ರಿಕ್ಷಾ ತಗೊಳ್ಳುವ, ಅದರಲ್ಲಿ ನಾನು ಬಾಡಿಗೆ ಮಾಡ್ತೇನೆ. ಮತ್ತು ಒಂದು ಹೇಳಿದರೆ ಅದು ಲಾಸ್ಟ್ ಸ್ಟಾಪ್ ನಮ್ಮದು ಮನೆಯಲ್ಲಿ ಬಸ್ ಎಲ್ಲ ಬಂದು ತಿರುಗಿ ಹೋಗುವಂಥದ್ದು. ಅದರಿಂದ ಮುಂದೆ 2-3 ಕಿಲೋಮೀಟ್ರ್ ಅದೇ ಹೊರವಾಡಿ ಚಿತ್ರಬೈಲು ಆಚೆಲ್ಲ ಹೋಗಬೇಕಾದ್ರೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕಡಿಮೆ. ಆಗಂತೂ ಇಲ್ಲ, ಈಗ ಒಂದು 2 ಟ್ರಿಪ್ ಏನೋ ಹೋಗ್ತದೆ, ಆಗ ತುಂಬ ಕಡಿಮೆ ಬಸ್ಸು. ಬೆಳಿಗ್ಗೆ ಮತ್ತು ಸಂಜೆ ಏನಾಯಿತು. ಈ ಮಧ್ಯ ಬಸ್ಸಲ್ಲಿ ಬಂದಾಗ ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ಸಹ ಆಯಿತು, ಮತ್ತು ನಮಗೆ ಸಹ ಸಹಾಯ ಆಗ್ತದೆ, ಜೀವನ ಆಧಾರ ಆಗ್ತದಲ್ಲ. ಅದಕ್ಕೆ ನಾನು ಹೇಳಿದೆ ತಗೊಳ್ತೀನಿ. ನಿನಗೆ ಧೈರ್ಯ ಉಂಟಾ? ರಿಕ್ಷಾ ಡ್ರೈವಿಂಗ್ ನಾನು ಹೇಳಿಕೊಡ್ತೇನೆ. ಅಂದರೆ ನಮ್ಮ ಮಹಾಮಾಯಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ, ಇದು ಅಣ್ಣಪ್ಪದವರು ನಿಮಗೆ ಗೊತ್ತಿರ್ಬೋದು, ಅವರ ಇದರಲ್ಲಿ ನಾನು ಮತ್ತೆ ಕಲಿತೆ. ಅದೇ 2001ರಲ್ಲಿ. ಅದೇ ಅವರು ಫುಲ್ ಸಪೋರ್ಟ್ ಮಾಡಿದರು. ಹಾಗೆ ಅಲ್ಲಿಂದ ಆಟೋ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ. ಅದು ಒಂದು ನಾನು ಇವತ್ತು ಹೇಳಬೇಕಂತ ಖುಷಿ ಆಗ್ತಾ ಉಂಟು. ಏನಂದರೆ ಕರ್ನಾಟಕ ರಾಜ್ಯೋತ್ಸವ ದಿವಸ 2001ರಲ್ಲಿ ನಮ್ಮ ರಾಜೇಂದ್ರ ಬೇಕಲ್ಲಿದ್ದರು ಮಹಿಳಾ ಮಕ್ಕಳ ಇಲಾಖೆಯವರು ಆಫೀಸರ್. ಅವರು ಹೇಳಿದರು, ನಾನು ಹೇಳಿದೆ ಸರ್ ಲೈಸೆನ್ಸ್ ಕೈಗೆ ಸಿಕ್ಕಲಿಲ್ಲ, ರಿಕ್ಷಾ ಕೈಯಲ್ಲಿಲ್ಲ, ಟ್ರೈನಿಂಗ್ ಮುಗಿಸೆಲ್ಲ ಬಂದಿದ್ದೇನೆ, ಡ್ರೈವಿಂಗ್ ಕಲಿತು ಬಂದಿದ್ದೇನೆ, ಹೇಗೆ ಬಿಡೋದು ರಿಕ್ಷಾ ಇಲ್ಲದೆ? ಅದೆಲ್ಲ ನಮಗೆ ಗೊತ್ತಿಲ್ಲ, ನೀವು ಇವತ್ತು ರಿಕ್ಷಾ ಬಿಡಲೇಬೇಕಂತ ಮೇಡಮ್. ಮತ್ತು ಅವರು ಇನ್ನೇ ಅಂತ ಮಾಡೋದು. ಮತ್ತು ಮೂಡುಬೆಳ್ಳೆಯವರೊಬ್ಬರ ಹತ್ರ ರಿಕ್ಷಾ ಕೇಳಿ ಅವತ್ತು ಫಸ್ಟ್ ಬಿಟ್ಟದ್ದು ನನ್ನ ಗಾಡಿ ರಿಕ್ಷಾ. ಅವತ್ತಿನದ್ದು ತುಂಬಾ ಟೆನ್ಷನ್, ಯಾಕಂದ್ರೆ ಇವರೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ರಿಕ್ಷಾ ಬಿಡಿ ಅಂತ ಒಂದು ಕಡೆಯಿಂದ ನಾನು ಫಸ್ಟ್ ಬಿಡುದು. ಡ್ರೈವಿಂಗ್ ಅಂದರೆ ಕಲಿಸಿದ ನಂತರ ಫಸ್ಟ್ ಬಿಡುದು.
ಸ್ವಲ್ಪ ಭಯ ಸಹ ಆಗಿತ್ತು. ಮಾತ್ರ ಆಚಿಂದ ಈಚೆ ಹೌದು ಕರ್ನಾಟಕ ರಾಜ್ಯೋತ್ಸವ ಮೆರವಣಿಗೆ ಇರ್ತಲ್ಲ, ಫುಲ್ಲು ಆಚಿಂದ ಈಚಿಂದೆಲ್ಲ ಜನ ಓಯ್ ಪೊಂಜೋಗ ರಿಕ್ಷಾ ಬಿಡ್ಪನಿ ಮಾರೆ, ಪೊಂಜೋ ರಿಕ್ಷಾ ಬಿಡ್ತೀನಿ, ಲೇಡೀಸ್ ಬಿಡ್ತೀನಿ, ಮಕ್ಕಳೆಲ್ಲ ಹೇಳ್ಬೋದು. ಒಳಗಿನ ಹೆದರಿಕೆ ನಮಗೆ ಗೊತ್ತು. ಹೌದು, ಅದು ಸಹ ಎಂತ ರಿಕ್ಷಾ ಹೇಗೆ ಬಿಡುದು, ಫಾಸ್ಟ್ ಏನು ಬಿಡ್ಲಿಕ್ಕಿಲ್ಲ, ಸೆಕೆಂಡ್ ಗೇರ್ ಫಸ್ಟ್ ಗೇರ್. ನನ್ನ ಮುಂದಿನ ಜನ ಇದ್ದಾರೆ, ಫಸ್ಟ್ ನಾನೇ ವೆಹಿಕಲ್ ಅಲ್ಲಿ, ಆದ್ರೆ ನಡ್ಕೊಂಡೆಲ್ಲ ಹೋಗುವವರೆಲ್ಲ ಇದ್ದಾರೆ, ಅವರಿಗೆ ತಾಗ್ಬೋದು. ತುಂಬಾ ಹೆದರಿಕೆ. ಇಲ್ಲಿಂದ ಅಜ್ಜರಗಾಡಿಂದ ಶುರುವಾದದ್ದು ನಮ್ಮ ಈಚೆಯಾಗಿ ಅಲ್ಲಿ ನಮ್ಮ ಅದು ಎಂತ PPC ಸರ್ವಿಸ್ ಸ್ಟ್ಯಾಂಡ್ ಉಂಟು, ಅಲ್ಲಿವರೆಗೆ ಇತ್ತು ಹೋಗ್ಲಿಕ್ಕೆ. ಅವತ್ತು ತುಂಬಾ ಖುಷಿಯಾಗಿದೆ. ಹೌದು, ನಂಗೆ ಕರ್ನಾಟಕ ರಾಜ್ಯೋತ್ಸವ ದಿವಸ ಅಂದ್ರೆ ಭಾರಿ ಖುಷಿ ಆಗುತ್ತೆ ನನಗೆ. ಹೌದು, ಅಂದ್ರೆ ಬಹಳ ವರ್ಷದ ಒಂದು ಕನಸನ್ನು ನೀವು ತೀರಿಸ್ಕೊಂಡ್ರಿ. ಹೌದು. ಆ ಮೂಲಕವಾಗಿ ನೀವು ಆಮೇಲೆ ಹೇಗೆ ಜೀವನಕ್ಕೆ ಆಧಾರ ಆದ್ರಿ? ಅದು ಆನಂತರ ಅದೇ ಮಕ್ಕಳದ್ದು ಎಜುಕೇಶನ್ಗೆ ಎಲ್ಲ ನನ್ನಿಂದ ಎಷ್ಟು ಸಹಾಯ. ಹೇಗಿತ್ತು ನಿಮಗೆ ರಿಕ್ಷಾ ಬಾಡಿಗೆ ಎಲ್ಲ? ಹಾಗೆ ರಿಕ್ಷಾ ಬಾಡಿಗೆ ಅಂದ್ರೆ ನಮ್ಮ ಆಗ ಆ ಟೈಮಲ್ಲಿ ಇತ್ತು. ಹೌದಲ್ಲ, ನೀವು ಹೀಗೆ ರಿಕ್ಷಾ ಹಾಕಿದ ನಂತರ ನಿಮ್ಮ ಏನು ಯೋಜನೆ ಇತ್ತು? ಇಲ್ಲಿಂದ ಬಸ್ಸುಗಳು ಮುಂದೆ ಹೋಗುದಿಲ್ಲ, ಇನ್ನೂ 2 ಮೈಲ್ ಹೋಗ್ಬೇಕು ಅಂತವರಿಗೆ ಅಗತ್ಯ ಇದೆಯಲ್ಲ ರಿಕ್ಷಾ ಅಂತ ಅನ್ಕೊಂಡು ನೀವು ಹಾಕಿದ್ರಲ್ಲ, ಅದು ಸಕ್ಸಸ್ ಆಯ್ತು? ಅದೆಲ್ಲ ಸಕ್ಸಸ್ ಆಗಿದೆ. ಅದೇ ಎಷ್ಟೊತ್ತಿಗೂ ಆದ್ರೂ ಸಹ ಹೋಗ್ತೇನೆ ನಾನು. ಅಂದ್ರೆ ಬೇರೆ ರಿಕ್ಷಾ ಇರ್ಲಿಲ್ಲ, ನಾನು ಫಸ್ಟ್ ಹಾಕಿದೆ ಅದು ರಿಕ್ಷಾ. ಆ ಏರಿಯಾದಲ್ಲೇ ರಿಕ್ಷಾ ಇಲ್ಲ, ಬೇಕಾದ್ರೆ ಕೊಡಿಬೆಟ್ಟು ಆಚೆ, ಹಂಗರಕಟ್ಟೆ ಆಚೆ ಎಲ್ಲಿ ಸಹ ಇರಲಿಲ್ಲ ರಿಕ್ಷಾ ಆ ಟೈಮಲ್ಲಿ. ಹಾಗಾಗಿ ನನಗೆ ಆಗ ಒಳ್ಳೆ ಬಾಡಿಗೆ ಆಗ್ತಿತ್ತು, ಮನೆಗೆ ಅನುಕೂಲವಾಗ್ತಿತ್ತು. ಹೌದು. ಹೋಗಿ ಏನು ಹೇಳ್ತಾ ಇದ್ರು ಮೇಡಮ್ ಎಲ್ಲ ಸುತ್ತಮುತ್ತ ನಿಮಗೆ ಕೇಳುವಾಗ ಹೇಳ್ತಾ ಇರ್ಲಿಲ್ಲ? ಬಹುಶಃ ಅದು ರಿಕ್ಷಾ ಹಾಕಿದ್ದು, ಓಡಿಸಿದ್ದು, ಬಾಡಿಗೆ ಮಾಡಿದ್ದು ಎಲ್ಲ ಬೇರೆನೆ. ಅದ್ರ ಜೊತೆ ಇದೊಂದು ಇರ್ತದಲ್ಲ, ಯಾವುದು ಮೂತಲಿಕೆಗಳು. ಹೌದು, ಅದು ಇರ್ತದೆ. ಅದು ಹೇಗಿತ್ತು? ಕೆಲವರು ಹೇಳ್ತಾ ಇದ್ರು, ಕೆಲವರು ಇವರನ್ನು ನೋಡಿ, ಅವರು ಲೇಡೀಸ್ ರಿಕ್ಷಾ ಬಿಡ್ತಾರೆ, ಪೊಂಜೋ ರಿಕ್ಷಾ ಬಿಡ್ಕೊಂಡು, ಪೊಂಜೋ ರಿಕ್ಷಾ ಬಿಡ್ತೀನಿ, ವಿಮಾನ ಬಿಡ್ಪರಿಗೆ ನಾನು ಹಾಸ್ಯ ಮಾಡಿದ್ದಾರೆ. ನಾನು ಅದನ್ನೆಲ್ಲ ನಮ್ಮ ಬದುಕಿಬೇಕಾಗಿ ನಾವು ಹೌದು, ನಾನು ಅಂದ್ರೆ ಗಂಡ ಸಪೋರ್ಟ್ ಮಾಡಿದಾರಲ್ಲ, ಬೇರೆ ಯಾರಿಗೆ ನಾವು ಹೆದರುವ ಅಗತ್ಯವಿಲ್ಲ, ನನಗೆ ಧೈರ್ಯ ಉಂಟು. ಆದ್ರೆ ಈ ಮೂಲಕವಾಗಿ ನಿಮಗೆ ಇನ್ನೊಂದು ಯೋಜನೆ ಇತ್ತು, ಏನು ಅಂದ್ರೆ ನಾನು ಈ ತರ ಮಾಡಿದ್ರೆ ಇನ್ನೊಂದಷ್ಟು ಜನ ಮಹಿಳೆಯರಿಗೆ ಸಹಕಾರ ಆಗ್ತದೆ. ಹೌದು, ನನ್ನ ಹತ್ರ ತುಂಬಾ ಜನ ಬಂದಿದ್ದಾರೆ, ಇದು ಹೇಳ್ತೀರಾ ಅಂತ ಹೇಳಿಕೊಡುವ ಅಂತ. ಅಂತ ಹೇಳಿದ್ದೇನೆ, ಆದ್ರೆ ಕೆಲವರು ಬರ್ತಾರೆ, ಕೆಲವರು ಬರುದಿಲ್ಲ. ಮತ್ತೆ ಗಾಡಿದು ಸಮಸ್ಯೆ ನನಗೆ, ರಿಕ್ಷಾದ. ಹೌದು. ಈಗ ಆ ಬಳಿಕ ಏನಾಯ್ತು ಮೇಡಮ್? ಹೇಗೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆದ ಜರ್ನಿ ಏನಾಯ್ತು? ನೀವು ಯಾಕಂದ್ರೆ ಅದನ್ನೊಂದು ಹೊಸ ಬದುಕಾಗಿ ತಗೊಂಡ್ರಿ ನೀವು. ಹೌದು. ಹೇಗಿತ್ತು ನಿಮ್ಮ ಆ ಬಳಿಕದ ಪ್ರಯಾಣ? ಆ ನಂತರ ಅಂದ್ರೆ ಈಗ ನಡೀತಾ ಇತ್ತು ಜೀವನ. ಮತ್ತೆ ಕಡೆಗೆ ಮೊನ್ನೆ 2014ರಲ್ಲಿ ಇವರು ಬ್ರೈನ್ ಹ್ಯಾಮರೇಜ್ ಆಗಿ ತೀರಿದ್ರು. ಓಕೆ, ತುಂಬಾ ಟಫ್ ಸಿಚುವೇಶನ್. ಹೌದು, 4-5 ವರ್ಷ ಆಯ್ತು. ಆಗ ಮಾತ್ರ ಸ್ವಲ್ಪ ಮಕ್ಕಳು ದೊಡ್ಡದಾದ್ರು, ಇಬ್ಬರು ಸೇರಿ ಅವರಿಗೆ ನರ್ಸಿಂಗ್ ಕಲಿಸಿದೆವು, ಮಗನಿಗೆ IT ಕಲಿಸಿದೆ. ಹಾಗೆ ಇತ್ತು. ಅದೇ ಇವರು ಒಂದ್ಸರ್ತಿ ಇದಕ್ಕೆ ಡ್ಯೂಟಿಗೆ ಅಂತ ಹೋಗಿದ್ರು, ಅದು ಹೇಗೆ ಆಯಿತು ಗೊತ್ತಿಲ್ಲ, ಅವ್ರಿಗೆ BP ಶುಗರ್ ಏನೂ ಇರಲಿಲ್ಲ, ಸಡನ್ನೇ ಬ್ರೈನ್ ಹೆಮರೇಜ್ ಆಯಿತು ಅವರಿಗೆ. ಹೌದು, ಅದು ಪರಿಸ್ಥಿತಿಯನ್ನು ಎನಿಸಿದರೆ ತುಂಬ ಇದಾಗ್ತದೆ, ನನಗೆ ನೋವಾಗ್ತದೆ. ಕಡೆಗೆ ಅಲ್ಲಿಂದ ಅವರು BP ಹೈ ಆಗಿ ಆದರ್ಶಕ್ಕೆ ಅಡ್ಮಿಟ್ ಮಾಡಿದರು. ಅಲ್ಲಿಂದ KMC ಹಾಗೆ ಹೀಗೆ ಅಂತೇಳಿ 1-2 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು, 1-1.5 ತಿಂಗಳು. ಆ ನಂತರ ಬಹಳ ಕಷ್ಟ ಇತ್ತಲ್ಲ ಮೇಡಮ್ ಆಗ ಈ ಪರಿಸ್ಥಿತಿ? ಹೇಗೆ ನೀವು ನಿವಾರಣೆ ಮಾಡಿದ್ರಿ? ಯಾಕಂದ್ರೆ ಒಂದನೇದಾಗಿ ಬದುಕಿಗೆ ಅಂತ ಕಟ್ಟಿಕೊಂಡ ರಿಕ್ಷಾ ಮಾತ್ರ. ಹೌದು, ಆಗ ರಿಕ್ಷಾ ದುಡಿಯೋದಿಲ್ಲ. 1-1.5 ವರ್ಷ ನಾನು ರಿಕ್ಷಾ ಮುಟ್ಲಿಲ್ಲ ಆಗ. ಅಂದ್ರೆ ಅವರನ್ನು ಮನೆಗೆ ಕರ್ಕೊಂಡು ಬಂದು ಕೋಮಾದಲ್ಲಿದ್ದರು. ಆ ಕೋಮದಲ್ಲಿದ್ದ ದಿನಗಳನ್ನು ಎನಿಸಿದರೆ ಈಗ ತುಂಬ ಇದಾಗ್ತದೆ ನನಗೆ. ಅಂದರೆ 10 ಸರ್ತಿ ಅವರಿಗೆ ಇದು ಫೀಡ್ ಮಾಡಬೇಕಿತ್ತು, ಮೂಗಿ ಪೈಪ್ ಹಾಕಿದ್ರು, ಜ್ಯೂಸ್ ಮಾಡಿ ಕೊಡಬೇಕು. ಆನಂತರ ಒಂದು ಚೂರು ಅವರು ಕೈ ಕಾಲೆಲ್ಲ ಇದು ಮಾಡಿದ ಕೂಡಲೇ ನಮಗೆಲ್ಲರಿಗೆ ಖುಷಿ ಆಗೋದು, ಹುಷಾರಾದರು, ಅಪ್ಪ ಹುಷಾರಾಗ್ತಾರೆ ಅಂತ. ತುಂಬ ಆಸೆ ಇಟ್ಕೊಂಡಿದ್ದೆ ಸರ್ ನಾನು ಕಡೆಯವರಿಗೆ. ಆದರೂ ಇದು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಸರ್. ಏನಾಯಿತು, ನಮಗೆ ದೇವರು ಕೈ ಬಿಟ್ಟು ಹೋದರು ಸರ್. ನಾನು ಸಣ್ಣ ಮಗುವನ್ನು ನೋಡಿದಾಗೆ ನೋಡಿಕೊಂಡೆ ಸರ್ ಅವರನ್ನು. ಕಡೆಗೂ ಸಹ ಆಗಲಿಲ್ಲ ಸರ್, ಉಳಿಸ್ಲಿಕ್ಕೆ ಆಗಲಿಲ್ಲ. ಸಮಾಧಾನ ಮಾಡ್ಕೊಳ್ರಿ. ರಾಜೀವಿ ಅಕ್ಕನ ಕತೆ ಕೇಳ್ತಾ ಇದ್ರೆ ಅವ್ರು ಇವತ್ತು ಯಾಕೆ ಇಷ್ಟು ನಗ್ತಾ ಇದ್ದಾರೆ ಅಂದರೆ ಅವರು ಅಷ್ಟು ನೋವುಂಡಿದ್ದಾರೆ. ಜೊತೆಗೆ ಅವರು ಇನ್ನೊಬ್ಬರ ಕಷ್ಟಗಳಿಗೆ ಯಾಕೆ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಅವರು ಅಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಹಾಗಿದ್ರೆ ಭಾಷಣದಲ್ಲಿ, ವೇದಿಕೆಯಲ್ಲಿ, ಪೇಪರ್ನಲ್ಲಿ, ಅಕ್ಷರಗಳಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಮಾಡುವ ಜನ ಸಾಕಷ್ಟು ಇದ್ದಾರೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ಇಳಿಸುವವರು ಕೆಲವು ಮಂದಿ. ಅಂಥವರಲ್ಲಿ ರಾಜೀವಿ ಅಕ್ಕ ಒಬ್ಬರು. ಇವತ್ತು ನಮ್ಮ ಸ್ಪಂದನ ವಾಹಿನಿಯ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮದ
ಮುಖ್ಯ ಅತಿಥಿಯಾಗಿದ್ದಾರೆ. ಅವ್ರ ಜೊತೆ ಇನ್ನೊಂದಷ್ಟು ಮಾತುಕತೆಯನ್ನು ಮಾಡೋಣ ಚಿಕ್ಕ ವಿರಾಮದ ಬಳಿಕ. ಮತ್ತೊಮ್ಮೆ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮದ ಅತಿಥಿಗಳಾಗಿ ರಾಜೀವಿ ಪಿರಣಂಕಿಲ ಇವರು ಬಂದಿದ್ದಾರೆ. ಆಶಾ ಕಾರ್ಯಕರ್ತೆಯಾಗಿ, ಮಹಿಳಾ ರಿಕ್ಷಾ ಚಾಲಕಿಯಾಗಿ ಅಪಾರವಾದಂತಹ ಒಂದು ಸಾಧನೆಯನ್ನು ಮಾಡಿದವರು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊರೋನಾದ ಈ ಒಂದು ಬಿಗಿ ಪಟ್ಟಿನ ನಡುವೆ ಆಶಾ ಕಾರ್ಯಕರ್ತೆಯಾಗಿ ದುಡಿಯುತ್ತಾ ಮುಂಜಾನೆ 3 ಗಂಟೆ ಸುಮಾರಿಗೆ ತನ್ನ ಮನೆಯ ಸಮೀಪದ ಗರ್ಭಿಣಿಯನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ತಾನು ಓರ್ವ ಅತ್ಯುತ್ತಮ ಆಶಾ ಕಾರ್ಯಕರ್ತೆ ಮಾತ್ರವಲ್ಲದೆ ತನ್ನ ಸಾಧನೆಯನ್ನು ಈ ಹೊತ್ತಿನಲ್ಲೂ ಸಹಕಾರವನ್ನು ಎಲ್ಲರಿಗೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೀವ್ ಸ್ವಾಗತ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಸುಮಾರು ರಿಕ್ಷಾ ಚಾಲನೆ ಬಳಿಕ ಅಂದರೆ ನಿಮ್ಮ ಆಶಾ ಕಾರ್ಯಕರ್ತೆಗೆ ಯಾಕೆ ನೀವು ಆರಂಭ ಮಾಡಿದ್ರಿ ಕೆಲಸವನ್ನು? ಆಶಾ ಕಾರ್ಯಕರ್ತೆ ನಾನು ಅದೇ ರಿಕ್ಷಾವೆಲ್ಲ ಬಿಡ್ತಾ ಇದ್ದಲ್ಲ, ಅಷ್ಟೊತ್ತಿಗೆ ನಮಗೆ ಅಲ್ಲೊಬ್ಬರು ನಮ್ಮ ಆಚೆ ಸುಳ್ಳೆ ಆಚೆಯವರೊಬ್ಬರು ಸಿಸ್ಟರ್ ಅಲ್ಲಿ ಪರಿಚಯ ಆದರು ನನಗೆ ಆ ಟೈಮಲ್ಲಿ. ಅದೇ ಹೊತ್ತಿಗೆ ಈ ಆಶಾ ಕಾರ್ಯಕರ್ತೆ ಕೆಲಸ ಮಾಡಬೇಕು ಅಂತ NRHMನವರು ಒಂದು ಇದು ಮಾಡಿದರು, ರೂಲ್ಸ್ ಮಾಡಿದ್ರಲ್ಲ. ಆಗ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಇದ್ದರು, ಅವರು ಮತ್ತು ಸಿಬ್ಬಂದಿಗಳು ರಮೇಶ್, ಹೌದು, ಅವರೆಲ್ಲ ಹೇಳಿದರು ಇವರು ಆಶಾ ಕಾರ್ಯಕರ್ತೆ ಇವರನ್ನು ಮಾಡುವ ಅಂತ. ಯಾಕಂದರೆ ನನಗೆ ಆವಾಗಲೇ ಸೇವಾ ಮನೋಭಾವನೆ ಅಂದರೆ ಮಾಡ್ತಾ ಇದ್ದಲ್ಲ ನಾನು, ಅದಕ್ಕೆ ಅವರು ನನ್ನನ್ನೇ ಚಾಯ್ಸ್ ಮಾಡಿದರು. ನಾನು ಬೇಡ ಹೇಳಿದ್ರು ಕೇಳಲಿಲ್ಲ, ನನಗೆ ಆಗಲಿಕ್ಕೆ ಇಲ್ಲ ಹೇಳಿದೆ ನಾನು. ಯಾಕಂದರೆ ಆಲ್ರೆಡಿ ರಿಕ್ಷಾದಲ್ಲಿ ದುಡಿತಾ ಇದ್ದೆ, ಸುಮ್ಮನೆ ನನ್ನನ್ನು ಬೇಡ ಬೇರೆ ಯಾರನ್ನಾದರೂ ಮಾಡಿ ಅಂತ. ಆದರೆ ಬೇರೆ ಯಾರು ಮಾಡೋದು, ಅವರು ಯಾರು ಮಾಡಲಿಕ್ಕೆ ಹೇಳೋದಿಲ್ಲ, ಅದು ಫೀಲ್ಡೆಲ್ಲ ಮಾಡುವಂಥದ್ದು, ಫೀಲ್ಡ್ ವರ್ಕ್ ಅಲ್ಲ, ಅದೆಲ್ಲ ಯಾರು ಮಾಡಲಿಕ್ಕಿಲ್ಲ, ನೀವೇ ಮಾಡಬೇಕಂತ ಅವರು ಒತ್ತಾಯ ಮಾಡಿ ಹಾಕಿದರು. ಟ್ರೈನಿಂಗಿಗೆ 21 ದಿನ ಅಷ್ಟು ಟ್ರೈನಿಂಗ್ ಇತ್ತು ನಮಗೆ. ಮತ್ತೇನು ಮಾಡೋದು, ಮನೆ ಮಠ ಎಲ್ಲ ಬಿಟ್ಟು ಹೋಗ್ತದ್ದು ಟ್ರೈನಿಂಗಿಗೆ. ನಾನು ಆಗ ಒಂದು 7ನೇ 6ನೇ ಕ್ಲಾಸಲ್ಲಿದ್ದರು ಅಂತ. ಅದೇ 10 ವರ್ಷ ಮೊದಲು, 11ನೇ ವರ್ಷ ಇದು ನಡೀತಾ ಉಂಟು. ಹೇಗೆ ಮಕ್ಕಳೆಲ್ಲ ಹೇಗೆ ಮೇಂಟೈನ್ ಮಾಡಿದ್ರು? ಅಂದರೆ ನೀವು ಆ ಕಡೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಸಂಜೆ ಸಹ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಮಧ್ಯದಲ್ಲಿ ಒಂದು ದಿವಸ ಅದು ಸೈಡಿದು ಗೋಡೆ ಮಳೆಗೆ ಬಿದ್ದಿತ್ತು. ಆಗ ಮತ್ತೆ ಅವರ ಹತ್ರ ಮನೆ ಅಲ್ಲೆಲ್ಲ ಕೇಳಿ ಬಂದಿದ್ದೆ. ಒಂದು ಮಧ್ಯದಲ್ಲಿ ಒಂದು ದಿವಸ ಅತ್ತೆ ಇದ್ರು, ಆಗ ಮನೇಲಿ ಅತ್ತೆ ಇದ್ರು, ಅವರಿಗೆ ಸ್ವಲ್ಪ ಪ್ರಾಯದವರು ಅವರು. ಮತ್ತು ಇವರು ಸಹ, ಇವರಿಗೆ ಸ್ವಲ್ಪ ಮನಸ್ಸಿರಲಿಲ್ಲ, ಅವರಿಗೆ ಮನೆ ಬಿಟ್ಟು ಹೋಗೋದಂದ್ರೆ ಆಗೋದಿಲ್ಲ, ಎಲ್ಲಿ ಬೇಕಾದ್ರೆ ಹೋಗು, ಸಂಜೆ 6 ಗಂಟೆಗೆ ಮನೇಲಿ ಇರುವಂಥ. ಹೌದು, ಆ ಥರ ಹಾಗೆ ಹೇಳ್ತಾ ಇದ್ರು. ಮತ್ತು ಇದಕ್ಕೆ ಎಂತ ಮಾಡಿ ಒಪ್ಪಿಕೊಂಡ್ರು ಕಡೆಗೆ ನಾನು ಮತ್ತೆಂತ ಮಾಡಿ ಅವರು ಸಿಸ್ಟರ್ ಹೇಳಿದಕ್ಕೆ ಅಂತ ಹೇಳ್ಕೊಂಡು ಹಾಗೆ ನಾನು ಆಶಾ ಕಾರ್ಯಕರ್ತೆಯಾಗಿ ಸೇರಿಕೊಂಡೆ 2001ರಲ್ಲಿ 10ರಲ್ಲಿ 9 ಅಂದರೆ ಈಗ 10ನೇ ವರ್ಷ. ಏನು ಡ್ಯೂಟಿ ಇತ್ತು ನಿಮಗೆ ಆಶಾಕರ್ತೆ ಆ ಟೈಮಲ್ಲಿ? ಆ ಟೈಮಲ್ಲಿ ಸೇರಿದ ಹೊಸ್ತರಲ್ಲಿ ಅದೇ ಮನೆ ಭೇಟಿ ಮಾಡೋದು, ಅವರದ್ದು ಇದು ಮನೆ ಡಾಟಾ ಕಲೆಕ್ಟ್ ಮಾಡೋದು, ಅವ್ರದ್ದೇನು ಮನೇಲಿ ಎಷ್ಟು ಜನ ಇದ್ದಾರೆ, APL ಕಾರ್ಡ, BPL ಕಾರ್ಡ, ಶೌಚಾಲಯ ಉಂಟಾ, ನೀರಿನ ವ್ಯವಸ್ಥೆ ಉಂಟಾ, ಮತ್ತು ಅವರದ್ದು ವಿದ್ಯಾಭ್ಯಾಸ, ಮತ್ತು ಅವರದ್ದು ಆರ್ಥಿಕ ಅಂದರೆ APL BPL ಅದೆಲ್ಲ ತಗೊಳ್ಳಿ, ಬುಕ್ ಮೇಂಟೈನ್ ಮಾಡ್ಲಿಕ್ಕೆ ಉಂಟು. ಯಾವ ಏರಿಯಾ ಕಲೆಕ್ಟ್ ಕವರ್ ಮಾಡ್ತಾ ಇದ್ರಿ? ನಮ್ಮದು ಅದೇ ಈಗ ಪೆರ್ಣಿಕಲ್ ನಾನು ಒಬ್ಬಳೇ ಆಶಾ ವರ್ಕರ್ ಇರೋದು. ಅಲ್ಲಿ 2,000-2,500 ಜನಸಂಖ್ಯೆ ಉಂಟು. ಅದು ಆ ಕಾಡಿನ ಈಚೆ ಸೈಡಿಗೆ ನಾನಿದ್ದೇನೆ. ಆ ಕಾಡು ಇನ್ನೂ ಸ್ವಲ್ಪ ಒಳಗೆ ಕಾಡಿನ ಪ್ರದೇಶಕ್ಕೆ ಆಚೆಯವರು ಯಾರಾದರೂ ಆಗಿ ಹೇಳಿದ್ರೆ ಯಾರೂ ಆಗ್ಲಿಕ್ಕೆ ಹೇಳ್ತಾ ಇಲ್ಲ. ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಮತ್ತೆ ಎಂತ ಮಾಡೋದು, ಈಗ ಅವರಿಗೂ ಸೇವೆ ಕೊಡಬೇಕಾಗ್ತದಲ್ಲ. ಮಿಡ್ಲಲ್ಲಿ ಸಿಸ್ಟರ್, ಮತ್ತು ನಾವು ಆ ಏರಿಯಾ ಸಹ ಕವರ್ ಮಾಡ್ತಿದ್ದೇವೆ. ಅದರಲ್ಲಿ ಪೆರ್ಣಿಕಲ್ಗೆ ಸಿಸ್ಟರ್ ಇಲ್ಲ, ಪೆರ್ಣಿಕಲ್ ಗ್ರಾಮಕ್ಕೆ ಸಿಸ್ಟರ್ ಇಲ್ಲ. ಅವರು ಬೇರೆ ಗ್ರಾಮದವರಿದ್ದಾರೆ, ಅವರನ್ನು ಪಾಪ ಡಾಕ್ಟರ್ ಹಾಕ್ತಾ ಇದ್ದಾರೆ ಈಚೆಗೆ. ಅಂದರೆ ಇದು ಯಾಕೆ ಇನ್ನು ಅಪಾಯಿಂಟ್ ಆಗ್ತಿಲ್ಲ ಅಂದರೆ ಯಾರು ಇಂಟ್ರೆಸ್ಟಿಂದ ಮುಂದೆ ಬರ್ತಾ ಇಲ್ವಾ ಹೇಗೆ? ಅದು ಅದರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನನಗೆ. ಆದರೆ ಇಲ್ಲ, ಅಲ್ಲಿ ನರ್ಸಸ್ ಇಲ್ಲ, ಕಡಿಮೆ ಇದ್ದಾರೆ. ಈ ಆಶಾ ಕಾರ್ಯಕರ್ತೆಯಾಗಿ
ನಿಮ್ಮ ಅನುಭವ? ಆಶಾ ಕಾರ್ಯಕರ್ತೆಯಾಗಿ ಒಮ್ಮೆ ಸೇರ್ತೇನೆ ಅಂತ ಹೇಳ್ತಾರೆ, ಕಡೆಗೆ ಬೇಡ ಅಂತ ಹೇಳ್ತಾರೆ. ಆ ಥರ 2-3 ಸರ್ತಿ ಜಾಯ್ನ್ ಆಗ್ಲಿಕ್ಕೆ ಟ್ರೈನಿಂಗ್ ನೋಡಿದಾಗ ಬೇಡ ಅಂತ ಅನಿಸ್ತದೆ. ಹೌದು, ಬೇಡ ಅಂತ. ಮತ್ತೆ ಏರ್ ಮಾರ ದುಂಬುಡು ತಿರ್ಗುನು ಈರು ರಿಕ್ಷಾ ಬಸ್ ಅಂತ ತಿರ್ಗುವಾರು ಎಂಗ್ಲ ತಿರ್ಗಾರ ಜಾಗಿಗೆ ಅಂತ ಕೆಲವರು ಹಾಗೆ ಹೇಳ್ತಾರೆ. ಅವ್ರಿಗೆ ಅದ್ರ ಹಿಂದಿನ ಕತೆ ಗೊತ್ತಿಲ್ಲ. ಹಿಂದಿನ ಈಗ ನಾವು ಹೇಳಿಕೊಡ್ತೇವೆ, ನೀವು ಬನ್ನಿ, ಇನ್ನು ಸಂಬಳ ಎಲ್ಲ ಜಾಸ್ತಿ ಆಗ್ತದೆ, ಬನ್ನಿ ಅಂತ ನಾನು ಕರಿತಾ ಇದ್ದೇನೆ. ಅವ್ರಿಗೆ ಅದಕ್ಕೆ ಉತ್ತರ ಇಲ್ಲ. ಈಗ ನಿಮ್ಮ ಈ ಒಂದು ಆಶಾ ಕಾರ್ಯಕರ್ತೆಯಾಗಿ ನಿಮ್ಮ ಜೀವನ ಹೇಗಿತ್ತು ಇಷ್ಟು ಸಮಯಗಳಲ್ಲಿ? ಅಂದ್ರೆ ನೀವೀಗ ಪರಿಣಾಂಕಿಲಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಅದನ್ನು ಹೊರತು ಬೇರೆ ಕೆಲಸ ಮಾಡಿದ್ವಿ ಅಂದ್ರೆ ಪರಿಣಾಂಕಿಲ ಒಂದು ಗ್ರಾಮವನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಏನಾದ್ರು? ಬೇರೆ ಗ್ರಾಮಕ್ಕೆ ನಮಗೆ ಆಶಾ ಕಾರ್ಯಕರ್ತೆಯಾಗಿ ಹೋಗ್ಲಿಕ್ಕಿಲ್ಲ. ಹೌದು, ಬರೀ ಪರಿಣಾಂಕಿಲಕ್ಕೆ ಮಾತ್ರ ಆಶಾ ಕಾರ್ಯಕರ್ತೆ. ಕೊರೋನಾ ಸಂದರ್ಭದಲ್ಲಿ ಹೇಗಿದೆ? ಕೊರೋನಾ ಸಂದರ್ಭದಲ್ಲಿ ಸಹ ಅಷ್ಟೇ, ಅದೇ ನಮ್ಮದೇ ಏರಿಯಾದು ಒಂದು ಸೈಡಿಗೆ ಬರ್ತದೆ, ಅದು ಚಿತ್ರಬೈಲು ಪಡುಬೆಟ್ಟು ಅಂತ. ಅಲ್ಲಿ ಇದು ಪಾಸಿಟಿವ್ ಬಂದಿತ್ತಲ್ಲ ಕೇಸ್ ಎಲ್ಲ, ಆಗ ದಿನ ಹೋಗ್ಬೇಕಿತ್ತು ಅಲ್ಲಿಗೆ. ದಿನ ನಾನು ಅದೇ ಈಗ ರಿಕ್ಷಾ ಇಟ್ಕೊಂಡೇ ಹೋಗ್ತಿದ್ದೆ, ಮತ್ತೆ ನಾ ಅಲ್ಲಿ ಇದಿಲ್ಲ ಬಸ್ಗಳ. ಹೋದಾಗ ಹೇಗಿತ್ತು ಮೇಡಮ್ ಅಲ್ಲಿ? ಈಗ ಪಾಸಿಟಿವ್ ಫಸ್ಟ್ ಆಫ್ ಆಲ್ ಈಗ ಓಕೆ, ಈಗ ನಮಗೆ ಪಾಸಿಟಿವ್ ಅಂದ್ರೆ ಏನು ಅಂತ ಸ್ವಲ್ಪ ನಮಗೆ ಅನುಭವ ಆಗಿದೆ, ಮತ್ತೆ ನಮಗೆ ಅದರ ಬಗ್ಗೆ ಮಾಹಿತಿ ಇದೆ, ಏನ್ ಮಾಡ್ಬಹುದು ಮಾಡಬಾರ್ದು. ಆ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಬಂದಂದ್ರೆ ಆ ಏರಿಯಾಕ್ಕೆ ಏನೋ ದೊಡ್ಡ ಅನಾಹುತ ಬಂದಾಗೆ ಮಾಡ್ತಾರೆ. ಆ ಕಾಲಘಟ್ಟ ಹೇಗಿತ್ತು ನಿಮ್ಗೆ? ಅಲ್ಲಿ ಫಸ್ಟ್ ಹೋಗಿ ಆ ಮಗುವನ್ನು ಆಂಬುಲೆನ್ಸ್ ಅಲ್ಲಿ ಅವರು ಕರ್ಕೊಂಡು ಹೋಗೋದ ದಿವಸ ಸ್ವಲ್ಪ ಅಲ್ಲಿ ಇದು ಮಾಡಿದ್ರಲ್ಲ ಜನರು, ಹಾಗೆ ಎಂತಕ್ಕೆ ಕರ್ಕೊಂಡು ಹೋಗೋದು, ಹೇಗೆ ಪಾಸಿಟಿವ್ ಬಂತು, ಅದರದ್ದು ರಿಪೋರ್ಟ್ಸ್ ತಂದಿದಾರ ಡಾಕ್ಟರ್ನವರು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸೀಲ್ ಡೌನ್ ಮಾಡ್ಲಿಕ್ಕೆ ಬಂದಾಗ ಅಂದ್ರೆ ಇದನ್ನ ಹೌದು ಅಂತ ಹೇಳಿದವರು ಬೇರೆ, ಹೌದು ಆಗಿದ್ದು ಒಬ್ಬರಿಗೆ, ಮಧ್ಯದಲ್ಲಿ ನೀವು ಮಾತ್ರ ಮೀಡಿಯೇಟರ್, ಅಂದ್ರೆ ಬಸ್ ಇದನ್ನ ಕೊಂಡೋಗ್ಬೇಕು ಅವ್ರಿಗೆ ಅಷ್ಟೇ. ಆದ್ರೆ ಎಲ್ರು ಮಾತ್ರ ಕೋಪ ಹತಾಶೆಗಳೆಲ್ಲ ನಿಮ್ಮ ಮೇಲೆ ಬರ್ತದೆ. ನಮ್ಮ ಹತ್ರ ಕೇಳ್ತಿದ್ರು, ಅದು ಹೇಗೆ ಇದು ಹೇಗೆ ಅದೇ ಹಾಗೆ ಹೇಗೆ ಆಗ್ತದೆ ಅಂತೆಲ್ಲ ತುಂಬ ಕ್ವಶನ್ ಕೇಳ್ತಾ ಇದ್ರು ಸರ್. ಕೆಲವರು ಒಳ್ಳೆದ್ರಲ್ಲೇ ಮಾತಾಡ್ತಾರೆ, ಇದು ಬೇಡ, ಅದೇ ಮನೆಯವರಿಗೆ ನಾವು ಸಮಾಧಾನ ಮಾಡಿದ್ದೇವೆ. ಅವರು ಕೂಗ್ತಾ ಇದ್ರು, ನೋಡಿ ಏನೂ ಹೆದರಿಕೆ ಇಲ್ಲ, ಅದು ಟೆಸ್ಟ್ ಮಾಡಿ ನಿಮಗೆ ಕಳಿಸ್ತಾರೆ, ಅದರಲ್ಲಿ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಅಂದರೆ ಸಣ್ಣ ಮಗು ಇತ್ತಲ್ಲ, 7 ವರ್ಷದೊಂದು, ಮತ್ತೆ ಪುನಃ 5 ವರ್ಷದಕ್ಕೆ ಪಾಸಿಟಿವ್ ಬಂತು. ಹಾಗೆ ಅದಲ್ಲದೆ ಬೇರೆ ಏನು ಕೇಸ್ಗಳಿತ್ತ ನಿಮ್ಮ ಪರಿಣಾಮದಲ್ಲಿ? ಬೇರೆ ಅಂದರೆ ಕೊರೋನಾಕ್ಕೆ ಸಂಬಂಧಪಟ್ಟದ್ದು ಈಗ ಇನ್ನೊಂದು ಕೇಸ್ ಇತ್ತು. ಅದು ಇತ್ತೀಚೆಗೆ ಮೊನ್ನೆ ಮಣಿಪಾಲದಲ್ಲಿ KMCಯಲ್ಲಿ ಜಾಬ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂತು. ಅವರು ಅಲ್ಲಿ ಇದರಲ್ಲಿ ಕ್ವಾರಂಟೈನ್ ಮಾಡಿ, ಹಾಸ್ಪಿಟಲ್ ಕ್ವಾರಂಟೈನ್ ಮಾಡಿ, ಮತ್ತೆ ಕಡೆಗೆ ಅವರದ್ದೇ ಒಂದು ಊರಲ್ಲಿ ಅಲ್ಲಿ ಬೇರೆ ಕಡೆಯಲ್ಲಿ ಕ್ವಾರಂಟೈನ್ ಮಾಡಿ ಮನೆಗೆ ಬಂದಿದ್ದಾರೆ. ಮನೆಗೆ ಒಂದು ಡ್ಯೂಟಿಗೆಲ್ಲ ಹೋಗ್ತಾ ಇದ್ರು. ಸಡನ್ನೇ ಅವರಿಗೆ ಪುನಃ ಟೆಸ್ಟ್ ಮಾಡುವಾಗ ಅಲ್ಲ ರಿಪೋರ್ಟ್ಸಲ್ಲಿ ಬಂತು ಅವರಿಗೆ ಪಾಸಿಟಿವ್ ಅಂತ. ಅವರು ಹಾಸ್ಪಿಟ್ಲಿಗೆ ಬಂದಿದ್ರು, ಮತ್ತೆ ಕಡೆಗೆ ಆ ಏರಿಯಾ ಸೀಲ್ ಡೌನ್ ಆಯಿತು, ಅಲ್ಲಿಗೆ ಹೋಗೋದು ಇದೆ. ಅದರಡೆಯಲ್ಲಿ ನಮ್ಮ ಯಾವ ಥರ ಇಷ್ಟು ರಿಸ್ಕ್ ಎಲ್ಲ ಇಟ್ಕೊಂಡು ಹೋಗ್ತಿದ್ರಿ ಮೇಡಮ್? ನಾವು ಇದೆ ಕೈಗೆ ಗ್ಲೌಸ್ ಹಾಕೊಳ್ತಿದ್ದೆವು, ಮಾಸ್ಕ್ ಹಾಕೊಳ್ಳೋದು, ಮತ್ತೆ ಸ್ಯಾನಿಟೈಸರ್ ಕೈಯಲ್ಲಿ ಇಟ್ಕೊಳ್ತಿದ್ದೆವು, ಅದೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆವು ಸರ್. ಇದನ್ನು ಫಸ್ಟ್ ನಿಮಗೆ ಅಪಾಸ್ಯ ಮಾಡಲಿಲ್ಲ ಹೇಳಿದ್ರು? ಅದೇ ನಾ ಹೇಳಿದಲ್ಲ, ಫಸ್ಟ್ ಆದ ಏರಿಯಾದಲ್ಲಿ ಏನು ಚಿನ್ನಮಾರ ಪೋಕಡೆ ಅಂತ ಹಾಗೆಲ್ಲ ಕೆಲವರೆಲ್ಲ ಯಾವಾಗ ಆಗ್ಲಿಕ್ಕೆ ಹೋಗ್ಲಿಕ್ಕೆ. ಹೌದು, ಒಂದು ಏಪ ಮುಗ್ಗಿ ಉಣ್ಣದಾನೆ ಅಂದರೆ. ಮತ್ತೆ ಕೆಲವರಿಗೆ ಏನಂದರೆ ಅವ್ರಿಗೆ ಕೆಲಸ ಮಾಡಿ ತಿನ್ಬೇಕಲ್ಲ, ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಅದು ಗಲಾಟೆ ಇತ್ತು. ನಮಗೆ ಹೊರಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು 11 ಮನೆ ಸೀಲ್ ಡೌನ್ ಮಾಡಿದ್ದಾರೆ. ಆದರೆ ಅವರಿಗೆ ಒಂದು ಮಾತು ಸರ್, ಅವರಿಗೆ ನಾನೇ ಅಂದರೆ ಹೇಳಬಾರ್ದು, ಆದರೆ ನಾನೀಗ ಇಲ್ಲಿ ಹೇಳಬೇಕಾಗ್ತದೆ. ನಮ್ಮ ಇವರು ಅಲ್ಲೊಬ್ಬರು ಪ್ರಕಾಶ್ ಅಂತ ಇದ್ದಾರೆ, ಪ್ರಕಾಶ್ ನಾಯಕ್ ಅಂತ, ಅವರು ಮತ್ತು ಗುರುದಾಸ್ ಭಂಡಾರಿ ಅಂತ, ಅವರ ಹತ್ರ ನಾವು ಮತ್ತು ಇನ್ನೊಂದು ಮೆಂಬರ್ ಸೇರಿ ಮಾತಾಡ್ತೇವೆ ಸರ್. ಅವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಕೆಲವೊಂದು ಮನೆಗಳು, ಒಂದು 2-3 ಮನೆ ತೊಂದರೆ ಇಲ್ಲ, 11 ಮನೆಯಲ್ಲಿ. ಮತ್ತು ಕೆಲವೊಂದು ಮನೆಯಲ್ಲಿ ತುಂಬ ಊಟಕ್ಕೆಲ್ಲ ಕಷ್ಟ ಸರ್. ಏನಾದರೂ ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದೆ, ಯಾಕಂದ್ರೆ ನನ್ನಿಂದ ಆಗೋದಿಲ್ಲಲ್ಲ ಮಾಡಲಿಕ್ಕೆ. ಅವ್ರ ಹತ್ರ ಕೇಳಿದೆ, ಹಾಂ ಅಂತ ಹೇಳಿದರು ಅವರು ಕೂಡಲೇ. ನನ್ನ ಮಾತಿಗೆ ಒಪ್ಪಿ ಅವರು ಮತ್ತೆ ಅಲ್ಲಿ ಇದು ಕಿಟ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆಲ್ಲ. ಅದು ನಿಜವಾಗ್ಲೂ ನಾವು ಈ ಸಂದರ್ಭ ನಾವೆಲ್ಲರೂ ಮಾಡಬೇಕಾದಂಥ ಕೆಲಸ ಅಂತ ಅನಿಸ್ತದಲ್ಲ? ಹೌದು ಸರ್. ಯಾಕಂದ್ರೆ ಹೊಟ್ಟೆಗಿಲ್ಲದೆ ಯಾರು ಇರಬಾರ್ದು. ಹೌದು, ಅದು ನಾನು ನಮ್ಮ ಡಾಕ್ಟರ್ ಹತ್ರ ಫಸ್ಟಿಗೆ ಡಿಸ್ಕಸ್ ಮಾಡಿದೆ. ಡಾಕ್ಟರ್ ಹತ್ರ ಕೇಳಿದೆ, ಸರ್ ಹೀಗೆ ಮಾಡಿ, ಒಳ್ಳೇದು ಅದು ನೀವು ಮಾಡಿ, ಯಾರ ಹತ್ರ ಆದ್ರೂ ಕೇಳಿ ಅಂತ ಹೇಳಿದರು. ಖಂಡಿತವಾಗಿ ಏನಂದ್ರೆ ಹೊಟ್ಟೆಗಿಲ್ಲದೆ ಯಾರು ಇರಬಾರ್ದು ಅನ್ನೋದೇ ಬಹಳ ದೊಡ್ಡ ವಿಷಯ. ಈ ಸಂದರ್ಭದಲ್ಲಿ ಎಲ್ರಿಗೂ ಕಷ್ಟ ಆಗೋದು ಯಾವ್ದನ್ನ, ಎಲ್ಲರೂ ಬದುಕುವುದೇ ಒಂದು ಚೆನ್ನಾಗಿ ಊಟ ಮಾಡಬೇಕು, ಆರೋಗ್ಯ ಇರಬೇಕು ಅನ್ನುವ ಕಾರಣಕ್ಕೆ ಬೇಕಾಗಿ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಇಂಥ ಕೆಲಸಗಳು ಆಗಿದೆ. ಅದು ಬಹುಶಃ ನಾವು ಹೇಳೋದಾದ್ರೆ ಉಡುಪಿ ಜಿಲ್ಲೆ ನಮಗೊಂದು ರೀತಿಯ ಹೆಮ್ಮೆ ಅಂತಾನೆ ಹೇಳಬೇಕು. ಯಾಕಂದ್ರೆ
ಊಟದ ಮಟ್ಟಿಗೆ ಯಾರಿಗೂ ಅಂತ ಸಮಸ್ಯೆಗಳು ಬರಲಿಲ್ಲ ಹೆಚ್ಚಿನವರಿಗೆ. ಅಂದ್ರೆ ಯಾರು ಈಗ ನೀವು ಹೇಳಿದಾಗೆ ನೀವು ನಿಮ್ಮ ಪರಿಚಯ, ನೀವು ಯಾಕಂದ್ರೆ ಆಶಾ ಕಾರ್ಯಕರ್ತೆಗೆ ಹೋಗ್ತಾ ಇದ್ರಿ, ಯಾರ ಮನೆಯಲ್ಲಿ ಕಷ್ಟ ಇದೆ, ಯಾರಿಗೆ ತುಂಬಾ ಊಟ ಕಷ್ಟ ಇದೆ, ಅದನ್ನೆಲ್ಲ ನೋಡ್ತಾ ಇದ್ರಿ, ನೀವು ಇನ್ನೊಬ್ಬನಿಗೆ ಹೇಳ್ತಾ ಇದ್ರಿ, ನೀವು ಏನಾದ್ರೂ ಇದ್ರೆ ಒಂದು ಕೊಡಿ. ಅದೇ ರೀತಿಯಾದಂತಹ ಸೇವಾ ಮನೋಭಾವನೆಗಳನ್ನು ಬೆಳೆಸಿಕೊಂಡು ಹಲವಾರು ಜನ ಇಂಥ ಕೆಲಸ ಮಾಡಿ, ಯಾಕಂದ್ರೆ ನಾವು ಎಷ್ಟು ಜನಕ್ಕೆ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಯಾರಿಗೆ ಅಗತ್ಯ ಉಂಟು ಅವರಿಗೆ ಎಷ್ಟು ಕೊಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯ. ಈಗ ಎಷ್ಟೋ ಜನ ನಮಗೆ ಕಾಪು ಪರಿಸರದಿಂದ ಅವತ್ತು ಕರೆಗಳೆಲ್ಲ ಬಂದಿತ್ತು. ಏನಂದ್ರೆ ಪಾಪ ತಾಯಿ ಬೀಡಿಗಟ್ಟಿ ಮಗಳಿಗೆ ಫೀಸಿಗೆ ಅಂತ ಇಟ್ಟ ಹಣವನ್ನು ಕೊನೆಗೆ ಉಪಾಯ ಇಲ್ಲದ ಅದನ್ನು ಮಾರಿ ಹಾಕಿದಂತಹ ಒಂದು ಘಟನೆಗಳು ನಡೆದಿವೆ. ಬಹುಶಃ ಇದೆಲ್ಲ ನಮಗೆ ಬಹಳ ಬೇಜಾರಾಗುವಂಥ ಸಂಗತಿಗಳಂದ್ರೆ, ನಿಮಗೆ ಎಲ್ಲ ಆಗುವಾಗ ಒಂದೆರಡು ಮೂರು ಇಂಥ ಒಂದು ಕಂಪ್ಲೇಂಟ್ಸ್ ಇರುತ್ತೆ, ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ, ಯಾಕಂದ್ರೆ ಕವರ್ ಮಾಡಬೇಕಿತ್ತು ಅನ್ನೋದು ನಮ್ಮೆಲ್ಲರದ್ದು. ಆಶಾ ಕಾರ್ಯಕರ್ತೆಯರಾಗಿ ನಾನು ಹೇಳ್ತಾರೆ, ಕೊರೋನಾ ವಾರಿಯರ್ಸ್ ಅಂದ್ರೆ ನಿಮ್ಗೆ ಪಟ್ಟ ಕಟ್ಟಿದ್ರು. ಬಹುಶಃ ನೀವು ಇಷ್ಟೆಲ್ಲ ಜನಕ್ಕೆ ಭೇಟಿ ಮಾಡಿ ಮನೆಗೆ ಹೇಗೆ ಹೋಗ್ತಿದ್ರಿ? ನಿಮ್ಮ ಮನೆಗೆ, ಯಾಕಂದ್ರೆ ಅದು ನಿಮ್ಮ ಮನೆಯದ್ದು ದೊಡ್ಡ ಸಮಸ್ಯೆ ಅಲ್ಲ, ನಿಮ್ಮ ಮನೆ ಆಚೀಚೆ ದೊಡ್ಡ ಸಮಸ್ಯೆ. ಹೌದು, ಮನೆಗೆ ಹೋಗುವಾಗ ನಾನಂದ್ರೆ ನಮ್ದು ಹೊರಗಿಂದ ಒಂದು ಟಾಯ್ಲೆಟ್ ಬಾತ್ರೂಮ್ ಉಂಟು, ನಾನು ನೇರವಾಗಿ ರಿಕ್ಷಾ ಅಲ್ಲಿ ಇಟ್ಟು, ಅಂದ್ರೆ ಸ್ಯಾನಿಟೈಸರ್ ರಿಕ್ಷಾದಲ್ಲಿ ಉಂಟು ರೆಡಿ, ಯಾರು ಬಂದರು ಹತ್ತಿದ್ರು ಅದಕ್ಕೆ ಅವ್ರಿಗೆ ಕೊಡ್ತೇನೆ. ಆದರೆ ನನ್ನ ಸೇಫ್ಟಿಗೆ ನಾನು ಬಂದು, ಅಂದರೆ ಮನೆಯಲ್ಲಿ ಸಹ ಇದ್ದಾರಲ್ಲ ಇಬ್ಬರು, ನನ್ನ ತಮ್ಮ ಮತ್ತು ಮಗ ಇದ್ದಾನೆ, ಅದೇ ಈಚಿಂದ ಬಂದು ಡ್ರೆಸ್ ಅಲ್ಲಿ ಸ್ನಾನ ಮಾಡಿ ಬಟ್ಟೆ ಎಲ್ಲ, ನನ್ನ ಮಗಳು ಫೋನ್ ಮಾಡಿ ಹೇಳ್ದು ಅವಳು ನರ್ಸ್, ಅಮ್ಮ ಬಟ್ಟೆ ಎಲ್ಲ ಬಿಸಿ ನೀರಿಗೆ ಹಾಕಿ ಕ್ಲೀನ್ ಮಾಡಿ ಸ್ನಾನ ಮಾಡಿಯೇ ಹೋಗಿ ಒಳಗೆ ಅಂತೆಲ್ಲ ಅವಳು ಸಹ ಹೇಳ್ತಾ ಇದ್ಲು. ಮತ್ತು ನಮಗೆ ಸಹ ಮೆಸೇಜ್ ಎಲ್ಲ ಇವರೆಲ್ಲ ಆಸ್ಪತ್ರೆಯಲ್ಲಿ ಸಹ ಹೇಳ್ತಾರಲ್ಲ, ಅದೇ ಥರ ಮಾಡಿ ಸ್ನಾನಗಿನ ಮಾಡಿಯೇ ಒಳಗೆ ಹೋಗ್ತಿದ್ದೆ ನಾನು. ಹತ್ರ ಮನೆಗಳಿದ್ವಾ ಹೇಗೆ? ಹತ್ತಿರ ತುಂಬಾ ಅಂದ್ರೆ ನಮ್ದು 5 ಸೆನ್ಸ್ ಮನೆಗಳಲ್ಲ, ತುಂಬಾ ಮನೆಗಳಿವೆ. ಹೌದು, ಎಲ್ಲ ಪಕ್ಕ ಮನೆಗಳುಂಟು. ಅವರದ್ದು ಏನೋ ಇದಿಲ್ಲ. ಹೇಗಿದ್ರು ಅವರು? ತೊಂದರೆ ಇಲ್ಲ, ಅವರದ್ದೇನು ನಮಗೆ ಸಮಸ್ಯೆಗಳಾಗಿಲ್ಲ. ಅಂದ್ರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀವೇ? ನಾವು ಮಾಹಿತಿಯನ್ನು ಕೊಡ್ತೇವೆ. ನೀವು ಅವರು ಅಂದ್ರೆ ಬೇರೆ ಕಡೆಗೆ ಹೋಗುವಾಗ ಮಾಸ್ಕ್ ಹಾಕೊಳ್ಳಿ, ಅಂದ್ರೆ ಇದ್ರ ಬಗ್ಗೆ ಎಲ್ಲ SMS ಬಗ್ಗೆ ಅದು ಇದೆಲ್ಲ ಹೇಳ್ತಿದ್ದೆ ನಾನು. ಮತ್ತು DC ಅವರು, ನಮ್ಮ ವೈದ್ಯಾಧಿಕಾರಿಗಳು ಯಾವ ಇದನ್ನು ಹೇಳಿದ್ರ ಅದು ನನ್ನ ರಿಕ್ಷಾಲ್ಲಿ ರೆಡಿ ಆಗಿರ್ತವೆ ಸ್ಟಿಕ್ಕರ್. ಖಂಡಿತ. ಇದು ಲಾಸ್ಟ್ ಇದೆ SMS, ಇದು ಲಾಸ್ಟ್ ಮೊನ್ನೆ ಸ್ಟಿಕ್ಕರ್. ಈಗ ನಾ ಕೇಳ್ತಾ ಇರೋದು, ಒಬ್ಬ ಆಶಾ ಕಾರ್ಯಕರ್ತೆಯಾಗಿ ನಿಮ್ಗೆ ಏನು ಬೇಡಿಕೆ ಇದೆ? ಯಾಕಂದ್ರೆ ಏನು ಸಮಸ್ಯೆಗಳನ್ನ ಆಶಾ ಕಾರ್ಯಕರ್ತರು ಇವತ್ತು ಎದುರಿಸ್ತಾ ಇದ್ದಾರೆ ಈಗ? ಯಾಕಂದ್ರೆ ನೀವು ಹೇಳ್ಬೋದು ಅದನ್ನು ಮಾತ್ರ ಹೇಳಿ ಖಂಡಿತ, ಯಾಕಂದ್ರೆ ಮತ್ತೊಂದು ಸಮಸ್ಯೆಗಳಾಗುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಬದುಕೋದು, ಯಾಕಂದ್ರೆ ನಿಮ್ಗೆ ಅಂತಲ್ಲ, ಒಬ್ಬ ಆಶಾ ಕಾರ್ಯಕರ್ತೆಗೆ ಅವಳು ಅದನ್ನು ನಡೆಸ್ತಾ ಇರೋದು ಕೂಡ ಅವರ ಬದುಕಿಗೆ ಬೇಕಾಗಿ ತುಂಬಾ ರಿಸ್ಕ್ಗಳನ್ನ ಫೇಸ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಬಹುಶಃ ಇತ್ತೀಚೆಗೊಮ್ಮೆ ಯಡಿಯೂರಪ್ಪ ಅವರು ಹೇಳಿದ್ರು, ಆಶಾ ಕಾರ್ಯಕರ್ತರಿಗೆ ಯಾರಿಗೆ ತೊಂದರೆ ಕೊಟ್ಟರು ಕೂಡ ನಾವು ತುಂಬಾ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೇವೆ ಅನ್ನೋದು. ಅದು ರಾಜ್ಯದಲ್ಲಿ ಎಲ್ಲ ಕಡೆ ಅಪ್ಲೈ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಆಶಾ ಕಾರ್ಯಕರ್ತರಿಗೆ ಏನು ಬೇಕು ಅಂತ ಅನಿಸ್ತಾ ಇದೆ? ಆಶಾ ಕಾರ್ಯಕರ್ತರಿಗೆ ಅದೀಗ ನಮ್ಮ ಇವರು ರಾಜ್ಯಲಕ್ಷ್ಮಿ ಮೇಡಮ್ ಅವರು, ನಮ್ಮ ಯೂನಿಯನ್ನ ಮೇನ್ ಇದ್ದಾರಲ್ಲ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಸಹ ಸಪೋರ್ಟ್ ಮಾಡಿದ್ದೇವೆ. ಆದರೆ ಇದೊಂದು ಇಂಥ ಕ್ರಿಟಿಕಲ್ ಕಂಡೀಷನಿಗೆ ನಾವು ಮಾಡದೇ ಉಪಾಯ ಇಲ್ಲ. ನಾವು ಸಹ ಸ್ಟ್ರೈಕ್ ಮಾಡಿದ್ದೇವೆ. ಆದರೆ ಎಂತ ಹೇಳಿದರೆ, ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಈಗ ಅವರು ಒಂದು ನಮಗೆ ಸ್ವಲ್ಪ ಸಂಬಳ ಜಾಸ್ತಿ ಕೊಟ್ಟರೆ ಒಳ್ಳೆಯದಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಆಗಲಿ ರಾಜ್ಯ ಸರ್ಕಾರದಾಗಲಿ, ನಮಗೆ ಆಶಾ ಕೆಲಸ ಅಂದರೆ ಹೇಳಿದಷ್ಟು ಸುಲಭ ಇಲ್ಲ. ನೀವು ಹೇಳಿದಾಗೆ ತುಂಬ ಕಷ್ಟ ಉಂಟು ಹಳ್ಳಿಗಳಿಗೆ. ನನಗೀಗ ಗಾಡಿ ಉಂಟು, ಆದರೂ ಒಂದು ಕಡೆಯಲ್ಲಿ ಇಟ್ಟು ನಡ್ಕೊಂಡು ಎಲ್ಲ ಫೀಲ್ಡ್ ಮಾಡಬೇಕು. ನಾಯಿ ಇರ್ತದೆ ಮನೆಯಲ್ಲಿ, ಒಂದೊಂದು ಪರಿಸ್ಥಿತಿ ಎದುರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನೊಂದು ಕೆಲವು ಕಡೆ ಮನೆಗೆ ಹೋದಾಗ ಅದು ಎಲ್ಲೋ ತೋಟದ ನಡುವೆ ಕಾಡಿನ ನಡುವೆ ಒಂದು ಮನೆ ಇರ್ತದೆ. ಹೌದು, ಆ ಮನೆಗೆ ಹೋಗ್ಬೇಕು, ರಿಸ್ಕ್ ಅನ್ನ ನಾವು ಏನ್ ಹೇಳ್ತಾರೆ ಸ್ವತಃ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಹೌದು, ಕಾಡು ಪ್ರದೇಶದಲ್ಲೆಲ್ಲ ಮನೆ ಇರ್ತದೆ ಅಲ್ಲ, ಅವರು ಅಲ್ಲಿ ವಾಸವಾಗಿರ್ತಾರೆ, ಆದ್ರೂ ನಾವು ಅಲ್ಲಿ ಹೋಗ್ಬೇಕಲ್ಲ ಅಂತ ಇದು ಇರ್ತದೆ. ಹಾಗಾಗಿ ಆಶಾ ಕೆಲಸ ಅಂತ ಹೇಳೋದು ಸ್ವಲ್ಪ ಸುಲಭ ಅಂತ ಎನಿಸಿದ್ದಾರೆ ಕೆಲವರು. ಹಾಗಲ್ಲ ಸರ್, ತುಂಬಾ ಕಷ್ಟ ಉಂಟು. ಅದು ಒಂದಿದೆ ರಾಜೀವಕ್ಕ, ಅದನ್ನ ನಿಷ್ಠೆಯಿಂದ ಕೆಲಸ ಮಾಡಿದವರಿಗೆ ಅದರ ಕಷ್ಟ. ಹೌದು, ಈಗ ನಾನು ಹೇಳ್ಬೋದು ಅಷ್ಟೇನಿದಿಲ್ಲ, ಆದ್ರೆ ನಾನೀಗ ಬೇರೆಯವರಿಗೆ ಹೇಳ್ಬೇಕು ನೀವು ಬನ್ನಿ ಆಶಾ ಕೆಲಸ ಅಂತ. ಹಾಗೆ ಅಂದ್ರೆ ಕಷ್ಟ ಅಂತ ಎನಿಸೋರಿಗೆ ಕಷ್ಟ ಇರ್ತದೆ. ಈಗ ನಾನೀಗ ಸಲ ತಗೊಂಡು ಹೋಗ್ತೇನೆ. ಅಲ್ಲ ಕಷ್ಟ ಅಂತ ಅಲ್ಲ, ಅದನ್ನ ನಿಷ್ಠೆಯಿಂದ ದುಡ್ದವ್ರಿಗೆ ಕಷ್ಟ ಇರ್ತದೆ. ಯಾಕಂದ್ರೆ ಎಲ್ಲ ಡ್ಯೂಟಿ ಈ ಮನೆಗೆ ಹೋಗ್ಲೇಬೇಕು ಅಂತಿಲ್ಲ, ಮನೆಯಲ್ಲೇ ಕೂತ್ರೆ ಎಲ್ಲ ವ್ಯವಸ್ಥೆ ಆಗ್ತದೆ. ಅಂತವ್ರು ಇದ್ದಾಗ ಏನಾಗುತ್ತೆ ಅಂದ್ರೆ, ಆಗ ಬಾಕಿಯವರು ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಆಶಾ ಕಾರ್ಯಕರ್ತರು ಹೀಗೆ ಅಂತ ಮಾತಾಡ್ತಾರೆ. ಅಂದ್ರೆ ಯಾರೋ ಒಂದು ಕೆಲವರು ಮಾಡಿದ ಅಪವಾದ ಎಲ್ರಿಗೆ ಬರ್ತದೆ. ಅದು ಪ್ರತಿಯೊಂದು ವಿಭಾಗದಲ್ಲೂ ಇದೆ. ನಮ್ಮ ರಿಕ್ಷಾ ತಗೊಳ್ಳಿ, ಮಾಧ್ಯಮ ತಗೊಳ್ಳಿ, ಯಾವ್ದಾದ್ರು ಯಾರೋ ಮಾಡಿದ 4-5 ತಪ್ಪುಗಳು ಇಡೀ
ಕೂಟಕ್ಕೆ ಬಂದು ಅದನ್ನು ಹೆಸರು ಇಟ್ಟು ಬಿಡ್ತಾರೆ. ಹೌದು ಸರ್. ಬಹುಶಃ ನಾವು ಎಷ್ಟೋ ಜನ ರಿಕ್ಷಾದಲ್ಲೂ ನೋಡಿದ್ದೇವೆ, ಮಾನವೀಯತೆಯನ್ನು ತೋರಿದವರು ಎಷ್ಟೋ ಜನ ಇದ್ದಾರೆ, ಬಿಟ್ಟು ಹೋದ ಹಣ ಚಿನ್ನವನ್ನೆಲ್ಲ ಕೊಟ್ಟವರು ಅದೆಷ್ಟೋ ಜನ ಇದ್ದಾರೆ. ಇವತ್ತಿಗೂ 10 ರೂಪಾಯಿ ಇಲ್ಲ ಅಂತ ಪ್ರಾಯದವರು ಹೇಳಿದಾಗ ಅದನ್ನು ಅಲ್ಲಿಗೂ ಕರ್ಕೊಂಡು ಹೋದವ್ರು ಜನ ಎಷ್ಟೋ ಇದ್ದಾರೆ. ಹಾಗಂತ ಹೇಳಿ ತಲೆ ಹೊಡೆದವರು ಬೇಕಾದಷ್ಟು ಜನ. ಹೌದು ಸರ್. ಹಾಗಿದ್ರೆ ಏನಾಗುತ್ತೆ ಅಂದ್ರೆ ಕರ್ಕೊಂಡು ಹೋದವರು ಅಲ್ಲಿ ಸಿಗುದೇ ಇಲ್ಲ ಕೌಂಟಿಗೆ, ಸುಮ್ಮನೆ ಯಾರೋ ಮಾಡಿದ್ದು ಎಲ್ಲರ ತಲೆಗೆ ಬರ್ತದೆ. ಈಗ ಆಶಾ ಕಾರ್ಯಕರ್ತರಾಗಿ ನಿನ್ನ ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿಯಲ್ಲಿ ನೋಡಿದ್ರೆ ಆಶಾ ಕಾರ್ಯಕರ್ತೆಯರ ಸೇವೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಮುಖ್ಯ ಅಂತ ಅನಿಸ್ತಾ ಇದೆ, ಈಗ ಇರುವುದಕ್ಕಿಂತಲೂ. ಯಾಕಂದ್ರೆ ಈಗಿರುವ ಸಂಖ್ಯೆ ಸಾಕಾಗ್ತಾ ಇಲ್ಲ ಅಂತ ನಾನು ಅದನ್ನು ಹೇಳ್ತಾ ಇದ್ದೇನೆ. ಏನಂದ್ರೆ ಈಗ ನೀವು ಈಗ ಏನ್ ಮಾಡ್ತಾ ಇದ್ರಿ, ಈಗ ಎಷ್ಟು ಜನ ಇದ್ದೀರಿ, ನಿಮಗಿದು ದೊಡ್ಡ ಹೆವಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ಕೆಲಸಗಳು ಜಾಸ್ತಿ ಇವೆ. ಯಾಕೆ ಮಾಮೂಲಾಗಿ ನೀವು ಮಾಡಬೇಕಿತ್ತು ಇಷ್ಟು ಕೆಲಸಗಳು. ಈಗ ಕೊರೋನಾ ಅನ್ನೋದು ಹೊಸದಾಗಿ ಬಂದ ನಂತರ ನೀವು ಅದಕ್ಕೋಸ್ಕರವೇ ನಿಮ್ಮ ಹಳ್ಳಿಗಳ ಗಮನವನ್ನೆಲ್ಲ ಬಿಟ್ಟು ಕೊರೋನಾದ ಬಗ್ಗೆ ನೀವು ಹೋಗ್ಬೇಕೀಗ. ಇನ್ನು ಮುಂದಿನ ದಿನಗಳಲ್ಲಿ ಆಶಾ ಕಾರ್ಯಕರ್ತರು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಅನಿಸಲ್ವಾ? ಅದೇ ಜವಾಬ್ದಾರಿ ಉಂಟು. ಈಗ ಹೇಗೆ ಅದಕ್ಕೆ ಹೆಚ್ಚಿನ ಜನವನ್ನು ತಗೊಳ್ಬೇಕಾದ್ರೆ ಅದು ಒಳ್ಳೇದಂತ ಅನಿಸ್ತದೆ? ಹೆಚ್ಚಿನ ಜನ ತಗೊಳ್ಳಿ. ಈಗ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ರು, ಟ್ರೈನಿಂಗ್ ಮುಗ್ದಿದೆ ಆಶಾದ್ದು ಅಂತೇಳಿ. ಆದರೆ ನಮ್ಮಲ್ಲಿ ಈಗ 1 ಜನ ಸೇರ್ಪಡೆ ಆದರೆ ಒಳ್ಳೇದಿತ್ತು ಅಂತ, ಜನಸಂಖ್ಯೆ ಜಾಸ್ತಿ ಇದ್ದರಿಂದ. ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ಈಗ ಉಡುಪಿಯಲ್ಲಿ ಸಾಧಾರಣ ಎಷ್ಟು ಆಶಾ ಕಾರ್ಯಕರ್ತರಿರ್ಬೋದು? ನಮ್ಮ ಉಡುಪಿ ತಾಲೂಕಲ್ಲಿ 800 ಚಿಲ್ಲರೆ ಏನೋ ಇದ್ದಾರೆ. 800 ಇದ್ದಾರೆ. ಹೌದು. ಅಂದ್ರೆ ಅವರು ಗ್ರಾಮಾಂತರ ಪ್ರದೇಶಗಳನ್ನು ಮಾತ್ರ ಕೆಲಸ ಮಾಡ್ತಾರೆ ಹೇಗೆ? ಜಿಲ್ಲೆಯಲ್ಲಿ 1000 ಮೇಲೆ ಇದ್ದಾರಾ ಅಂತ ಹೇಳಿ. ಈಗ ನಿಮಗೆ ಬೇರೆ ಹೇಗೆ ಕೆಲಸ ಮಾಡ್ತಾರೆ ಅವರು ಆಶಾ ಕಾರ್ಯಕರ್ತರು? ಅಂದ್ರೆ ಗ್ರಾಮದಲ್ಲಿ ಮಾತ್ರ ಮಾಡ್ತಾರೆ, ಸಿಟಿಯಲ್ಲಿ ಕೆಲಸ ಮಾಡ್ತಾರೆ? ಹೀಗೆ ಇದ್ದಾರೆ, ಅರ್ಬನ್ ಏರಿಯಾದಲ್ಲಿ ಇದ್ದಾರೆ. ನಮ್ಮದು ಹಳ್ಳಿ ಪ್ರದೇಶದಲ್ಲಿ ಆಶಾ ವರ್ಕರ್, ಅವರು ಅರ್ಬನ್ ಅಲ್ಲಿ ಎಲ್ಲ ಕಡೆ ಇದ್ದಾರೆ ಸರ್ ಆಶಾ ವರ್ಕರ್ನವರು. ಈಗ ಮುಖ್ಯವಾಗಿ ಈಗ ಮಳೆಗಾಲ ಬಂದಾಗ ಸಾಮಾನ್ಯವಾಗಿ ಯಾವುದು ಶೀತ ಜ್ವರಗಳು ಬಾಧೆಗಳು ಹಳ್ಳಿಗಳಲ್ಲಿ ತುಂಬಾ ಬಾಧಿಸ್ತವೆ. ಹೌದು. ಕೆಲವು ಕಡೆಗಳಲ್ಲಿ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಗಳಿರ್ತವೆ. ಅಂತ ಇದ್ರೆ ಆಶಾ ಕಾರ್ಯಕರ್ತರ ಜವಾಬ್ದಾರಿ ಏನು ಮೇಡಮ್? ನಮಗೆ ಅಂದ್ರೆ ಅವರಿಗೆ ಅದೇ ಶೀತ ಜ್ವರ ಕೆಮ್ಮು ಏನಾದ್ರು ಉಂಟಾ ಅಂತ ಹೇಳೋದು. ತುಂಬಾ ಜೋರು ಜ್ವರ ಏನಾದ್ರು ಉಂಟಾ ಇದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ. ಮೊನ್ನೆ ಹಾಗೆ ಒಂದು ರಾತ್ರಿ ಫೋನ್ ಮಾಡಿದ್ರು 10 ಗಂಟೆ ಹೊತ್ತಿಗೆ. ಅದು ಅಲ್ಲಿ ರೋಡ್ ರಿಕ್ಷೆ ಹೋಗುದಿಲ್ಲ, ಎಲ್ಲ ಇದಾಗಿದೆ, ತುಂಬಾ ಕೆಸರಲ್ಲ, ಕಣಿ ತರ ಆಗಿದೆ, ಹೋಗ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಫೋನ್ ಮಾಡಿದ್ರು, ಅಂದ್ರೆ ಚಳಿ ಜ್ವರ ಉಂಟು ಜೋರು ಉಂಟು ಅಂತ ಹೇಳ್ಕೊಂಡು. ಆಗ ನಾನು ಎಂತ ಮಾಡಲಿಕ್ಕೆ, ಹೋಗ್ಲಿಕ್ಕೆಲ್ಲ ಬಿಡ್ಲಿಕ್ಕಲ್ಲ, ಅದು ಕೊರೋನಾದ ಜ್ವರ ಹಾಗೆ ಅಂತ ಸ್ವಲ್ಪ ಭಯ ಆಯ್ತು ನನಗೆ. ಆದರೂ ಸಹ ನಾನು ಅವರಿಗೆ ಹೇಳಿದೆ, ಬೆಳಿಗ್ಗೆವರೆಗೆ ಇರಿ, ಮತ್ತು ನಮ್ಮ ಆಸ್ಪತ್ರೆಗೆ ಬನ್ನಿ, ಟೆಸ್ಟ್ ಮಾಡಿಸುವ ಅಂತ ಹೇಳಿದೆ. ಮತ್ತು ಅವ್ರ ಹತ್ರ ಯಾವುದೋ ಒಂದು ಮಾತ್ರೆ ಇತ್ತಂತೆ, ಅದು ತಗೊಂಡ್ರು ಅವರು. ಆ ನಂತರ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಹೌದು, ಅವರಿಗೆಲ್ಲ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಕಳಿಸಿದ್ದಾರೆ ಡಾಕ್ಟ್ರು. ಈಗ ಈ ಒಂದು ಆಶಾ ಕಾರ್ಯಕರ್ತರು ಅಂತ ಹೇಳಿದರೆ ಕೇವಲ ಒಂದು ಹಳ್ಳಿಗಳ ಸೇವೆಗೆ ಮಾತ್ರ ಅಂತಲ್ಲ, ಪೇಟೆಗಳ ಸೇವೆ. ಪೇಟೆಯಲ್ಲಿ ಎಂತ ಜವಾಬ್ದಾರಿ ಇರುತ್ತೆ, ಏನು ಅವ್ರ ಕೆಲಸ? ಪೇಟೆಯಲ್ಲಿ ಸಹ ನಮ್ಮ ಹಾಗೆ ಅವರಿಗೆ ಫೀಲ್ಡ್ ವರ್ಕ್ ಇರ್ತದೆ, ಮತ್ತೆ ಅದೇ ಎಲ್ಲ ಮಾಹಿತಿ. ಪೇಟೆಗಳು ತುಂಬಾ ಮನೆಗಳಿದ್ದೇವೆ ಅಂತ ಅಲ್ಲಿ ಹೇಳ್ತಾರೆ. ಹೌದು. ಆಗ ಏನಾಗುತ್ತೆ ಅಂದ್ರೆ ಜನ ಜಾಸ್ತಿ ಆಗ್ತೀರಾ ಹೇಗೆ? ಅಲ್ಲ ಒಬ್ಬರೇ ಅದನ್ನ ಅಲ್ಲ 1000ಕ್ಕೆ ಒಂದು ಆಶಾ ಆ ಲೆಕ್ಕ ಉಂಟು. 1000 ಜನಸಂಖ್ಯೆಗೆ 1 ಆಶಾ ಅಂತ ಲೆಕ್ಕ ಅದು. ಓಕೆ ವೀಕ್ಷಕರೇ, ಆಶಾ ಕಾರ್ಯಕರ್ತೆಯರ ಕರ್ತವ್ಯ, ಅವರಿಗಿರೋ ಜವಾಬ್ದಾರಿ ಮತ್ತು ಅವರಿಗಿರೋ ಸವಾಲುಗಳು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಕೊರೋನಾ ಮಹಾಮಾರಿಯ ಆಘಾತ ಏನಿದೆ ಅದನ್ನು ಸರ್ವಸನ್ನದ್ಧವಾಗಿ ಎದುರಿಸುವುದಕ್ಕೆ ಮತ್ತು ಅದರಿಂದ ಒಂದು ಮುಕ್ತಿ ಪಡೆಯೋದಕ್ಕೆ ಆಶಾ ಕಾರ್ಯಕರ್ತೆಯರು ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಕೊರೋನಾ ವಾರಿಯರ್ಸ್ನ ಒಂದು ಭಾಗವಾಗಿ ಆಶಾ ಕಾರ್ಯಕರ್ತರು ಕೂಡ ತಮ್ಮದೇ ಆದಂತಹ ಕರ್ತವ್ಯವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ರಿಸ್ಕ್ ಇದೆ, ಆದರೆ ಸೇವಾ ಮನೋಭಾವ ಇರೋದ್ರಿಂದ ಅದನ್ನು ತಮ್ಮದೇ ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತಿನ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ನ ಮುಖ್ಯ ಅತಿಥಿಗಳಾಗಿರುವಂತಹ ರಾಜೀವ್ ಅವರನ್ನು ಮಾತಾಡಿಸ್ತೀನಿ ಒಂದು ಚಿಕ್ಕ ವಿರಾಮದ ಬಳಿಕ. ಮೊನ್ನೆ ಮಧ್ಯಾಹ್ನದ ಸುಮಾರಿಗೆ ರಾಜೀವಿ ಅವರಿಗೆ ಮಹಿಳೆಯೊಬ್ಬರ ಕರೆ ಬಂತು. ತೀವ್ರವಾದ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಗೆ ಆಸ್ಪತ್ರೆಗೆ ಹೋಗಲು ನೆರವಿನ ಅಗತ್ಯವಿತ್ತು.
ಆದ್ರೆ ಉಡುಪಿಯ ಜಿಲ್ಲಾ ಹೆರಿಗೆ ಆಸ್ಪತ್ರೆ ಕೊರೋನಾ ಪ್ರಕರಣಗಳಿಂದಾಗಿ ಸೀಲ್ ಡೌನ್ ಆದ ಕಾರಣ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಈ ಗರ್ಭಿಣಿ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಲು ಹಿಂದೇಟು ಹಾಕಿದ್ದಾರೆ. ಆಗ ಮಹಿಳೆ ಸ್ಥಳೀಯ ಆಶಾ ಕಾರ್ಯಕರ್ತೆಯಾಗಿರುವ ರಾಜೀವಿ ಅವರ ಮೊರೆ ಹೋಗಿದ್ದು ಕೂಡಲೇ ರಾಜೀವಿ ಗರ್ಭಿಣಿ ಮಹಿಳೆಯ ಮನೆಗೆ ಹೊರಟಿದ್ದಾರೆ. ಅಲ್ಲಿಂದ ಮಹಿಳೆಯನ್ನು 20 ಕಿಲೋಮೀಟರ್ ದೂರದ ಉಡುಪಿಯ ಹಾಜಿ ಅಬ್ದುಲ್ಲಾ ಹೆರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸೂಕ್ತ ಸಮಯಕ್ಕೆ ರಾಜೀವಿ ಅವರು ಸ್ಪಂದಿಸಿದ ಕಾರಣ ಗರ್ಭಿಣಿ ಮಹಿಳೆಗೆ ಯಾವುದೇ ಅಪಾಯವಿಲ್ಲದೆ ಹೆರಿಗೆಯಾಗಿದ್ದು ಮುದ್ದಾದ ಹೆಣ್ಣು ಮಗುವಿನ ಜನನವಾಗಿದೆ. ಮೊನ್ನೆ ಘಟನೆ ಅಂದರೆ ಅದೇ ಅವರು ರಾತ್ರಿ ಹೊಟ್ಟೆ ನೋವು ಆಗ್ತಾ ಉಂಟು ಅಂತೇಳಿ ಫೋನ್ ಮಾಡಿದರು. ಒಂದು 3 ಗಂಟೆ ಸುಮಾರಿಗೆ, 3-3:30 ಆಗಿದೆ. ಮತ್ತು ನಾನು ಅದೇ 108ಕ್ಕೆ ಫೋನ್ ಮಾಡೋದಾ ಅದರಲ್ಲಿ ಹೋಗ್ತೀರಾ ಅಂತ ಕೇಳೋದಕ್ಕೆ, ಬೇಡ ಮೇಡಮ್ ನೀವೇ ಬನ್ನಿ, ನಾವು ನಿಧಾನ ಹೋಗುವ, BRCT ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಅಂತ ಹೇಳಿದರು. ಮತ್ತು ಅವರನ್ನು ನಾನು ಇಲ್ಲಿಂದ ಸಾಧಾರಣ 3 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು BRCT ಹಾಸ್ಪಿಟ್ಲಿಗೆ ನಿಧಾನವಾಗಿ ಕರ್ಕೊಂಡೋಗಿ ಬಿಟ್ಟೆ. ಆನಂತರ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಹೆರಿಗೆ ಆಯಿತು. ಹೆಣ್ಣು ಮಗು, ತಾಯಿ ಮಗು ಆರೋಗ್ಯದಲ್ಲಿದ್ದಾರೆ. ಅದೇ ನಮಗೊಂದು ಖುಷಿಯ ವಿಷಯ. ಮತ್ತು ಗರ್ಭಿಣಿಯವರಿಗೆಲ್ಲ ಅದೇ ಮಾಹಿತಿ ನೀಡುವಂಥದ್ದು, ತಾಯಿ ಕಾರ್ಡ್ ತಗೊಳ್ಳೋ ಬಗ್ಗೆ, TD ಲಸಿಕೆ ಬಗ್ಗೆ, ಮತ್ತು ಆರೋಗ್ಯದ ಬಗ್ಗೆ, ಅವರಿಗೆ ಯಾವ್ಯಾವ ಫುಡ್ಡೆಲ್ಲ ತಗೊಳ್ಬೇಕು, ಹಸಿರು ಸೊಪ್ಪು ತರಕಾರಿ ತಿನ್ನುವಂಥದ್ದು, ಟೈಮಿಗೆ ಮಾತ್ರೆ ತಗೊಳ್ಳುವಂಥದ್ದು, ಕಬ್ಬಿಣಾಂಶ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳಿಗಿರ್ತದೆ, ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತೇವೆ ಮನೆ ಮನೆಗೆ ಹೋದಾಗ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿಶೇಷ ಎಂದ್ರೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಇವರ ಫೋಟೋ ಜೊತೆ ಅಭಿನಂದನೆ ಸಲ್ಲಿಸಿ ಟ್ವೀಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿಗಳ ಈ ಟ್ವೀಟ್ ನಿಂದಾಗಿ ಪೆರ್ಣಂಗಿಲದ ಕುಗ್ರಾಮದಲ್ಲಿ ತನ್ನಷ್ಟಕ್ಕೆ ಜನಸೇವೆ ಮಾಡುತ್ತಿದ್ದ ರಾಜೀವಿ ಅವರ ಕಡೆಗೆ ಇಡೀ ದೇಶವೇ ತಿರುಗಿ ನೋಡುವಂತಾಗಿದೆ. ರಾಜೀವಿ ಅವರು ಎಷ್ಟೇ ರಾತ್ರಿ ಆದ್ರೂ ಕೂಡ ಮಹಿಳೆಯರಿಗೆ ಹೆರಿಗೆ ನೋವು ಕಾಣಿಸಿಕೊಂಡರೆ ಕೂಡಲೇ ಅಲ್ಲಿಗೆ ಧಾವಿಸುತ್ತಾರೆ. ಉಚಿತವಾಗಿ ಅವರನ್ನು ಆಸ್ಪತ್ರೆಗೆ ಸಾಗಿಸಿ ಸೇವೆ ನೀಡುತ್ತಾರೆ. ಇವರ ರಿಕ್ಷಾದ ಹಿಂಭಾಗದಲ್ಲಿ ಜಾಗೃತಿಯ ಜೊತೆಗೆ 24x7 ಸರ್ವಿಸ್ ಲಭ್ಯವಿದೆ ಎಂದು ಬರೆಯಲಾಗಿದೆ. ಗಂಡನನ್ನು ಕಳೆದುಕೊಂಡ ರಾಜೀವಿ ಅವರು ರಿಕ್ಷಾ ಚಲಾಯಿಸಿ ತನ್ನ 2 ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿದ್ದಾರೆ. ರಾಜವಕ್ಕನ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆ ಆಗ್ತುಂಟು. ನಮಗೆ ಎಲ್ಲ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಗೆ ಸಣ್ಣ ಮಕ್ಕಳಿರುವಾಗ ಮತ್ತು ಗರ್ಭಿಣಿ ಇರುವಾಗ, ನಂಗೆ ಗರ್ಭಿಣಿ ಇರುವಾಗ ಎಂತೆಂಥ ವಿಷಯ ಎಲ್ಲ ಗೊತ್ತಿರೋದಿಲ್ಲ. ಅವರಿಗೆ ಇಂಜೆಕ್ಷನ್ ಬಗ್ಗೆ ಮತ್ತು ಆಸ್ಪತ್ರೆಗೆ ಹೋಗೋ ಬಗ್ಗೆ, ಮಕ್ಕಳ ಜಾಗ್ರತೆ ಬಗ್ಗೆ, ಮತ್ತು ಮನೆ ಸುತ್ತಮುತ್ತ ಎಲ್ಲ ಜಾಗ್ರತೆ ಬಗ್ಗೆ ಹೇಳ್ತಾರೆ. ಮತ್ತು ರಿಕ್ಷಾ ಕೂಡ ಎಷ್ಟು ರಾತ್ರಿಯಲ್ಲಿ ಕರೆದ್ರೂ ಕೂಡ ಬರ್ತಾರೆ. ಎಷ್ಟು ಅರ್ಜೆಂಟ್ ಇದ್ರು ಅಥವಾ ಹುಷಾರಿದ್ರು ಯಾರು ಕರೆದ್ರೂ ಬರ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಹೆಮ್ಮೆ ಅನಿಸ್ತದೆ. ಈ ಮಹಿಳೆಯ ಸಾಧನೆಗೆ ಮತ್ತು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡ ಶೈಲಿಗೆ ನಾವು ಸಲಾಂ ಹೇಳಲೇಬೇಕು. ದಿವಾಕರ್ ಹಿರಿಯಡ್ಕ, ಸ್ಪಂದನ ಟಿವಿ, ಉಡುಪಿ. ಎಸ್ ವೀಕ್ಷಕರೇ, ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬ ಹೆಣ್ಣು ಮಗಳು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಸಮಾಜಪರ, ಸಮಾಜಮುಖಿಯಾಗಿದ್ದಾಗ ದೇಶವೇ ಅವರನ್ನು ಹಿಂತಿರುಗಿ ನೋಡುವಂತಹ ದಿನಗಳು ಖಂಡಿತ ಬರುತ್ತೆ ಅನ್ನೋದಕ್ಕೆ ರಾಜೀವಿ ಅವರು ಸಾಕ್ಷಿ. ವೆಂಕಯ್ಯ ನಾಯ್ಡು ಅವರ ಟ್ವೀಟ್ನಿಂದಾಗಿ ಒಂದು ರೀತಿಯ ಸಂಚಲನವೇ ಉಂಟಾಗಿತ್ತು. ಇದು ಸ್ವತಃ ರಾಜೀವರಿಗೆ ಹೇಗೆ ಅನಿಸುತ್ತೆ ಕೇಳೋಣ. ಹೇಗೆ ಅನಿಸುತ್ತೆ ಮೇಡಮ್ ಅವ್ರದ್ದು? ತುಂಬ ಖುಷಿ ಆಯಿತು ಸರ್. ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು. ಇವರು ಚಾನೆಲ್ನವರು ಸಹ ಮನೆಗೆಲ್ಲ ಬಂದಿದ್ರಲ್ಲ, ಅವರು ಸಹ ಎಲ್ಲ ಕೇಳ್ತಾಯಿದ್ರು, ಪೇಪರ್ನವರು ಕೇಳ್ತಾಯಿದ್ರು, ಮೇಡಮ್ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಅದೇ ಒಂಥರ ರೋಮಾಂಚನ ಆಗ್ತಾ ಉಂಟು ಈಗ ಹೇಳುವಾಗಲೇ. ತುಂಬ ಖುಷಿ ಆಯಿತು. ಒಂದು ಉಪರಾಷ್ಟ್ರಪತಿ ಫೋನ್ ಮಾಡಿ ನನ್ನ ಬಗ್ಗೆ ಟ್ವೀಟ್ ಮಾಡಿದ್ದ ಅಂತ ಹೇಳಿದರೆ ಅದು ಮೇಡಮ್. ಇನ್ನೊಂದೇನೆಂದರೆ, ನಮ್ಮ ದೇಶದಲ್ಲಿ ಒಬ್ಬರು ಮಹಾನ್ ನಾಯಕರು ಕೂಡ ನಮ್ಮನ್ನು ಗುರುತಿಸುವಂಥ ವಾತಾವರಣ ಇದೆ ಅಂತ ನಮಗೊಂದು ಅನಿಸ್ಬೇಕು. ಅನಿಸ್ತದೆ. ಯಾಕೆಂದರೆ
ನಾವು ಎಲ್ಲೋ ಏನೋ ಎಷ್ಟೋ ಕೊಟ್ಟರು ಕೂಡ ಒಮ್ಮೆ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ನಾನು ಅವರು ಇನ್ಫ್ಲುಯೆನ್ಸ್ ಮಾಡಿದೆ, ಇವರು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಎಷ್ಟೋ ಜನ ಟ್ರೈ ಮಾಡ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಬೇಕಾಗಿಯೇ ತುಂಬ ಗಲಾಟೆ ಆಗಿದೆ. ಹೌದು ಸರ್. ಗೊತ್ತಿದೆ. ಆಮೇಲೆ ಸಿಕ್ಕಿದ ನಂತರ ಅದು ಯಾರೋ ಇನ್ಫ್ಲುಯೆನ್ಸ್ ಅಲ್ಲಿ ಸಿಕ್ಕಿರ್ಬೇಕು ಅವನಿಗೆ, ಇಲ್ಲದ್ರೆ ಅವನಿಗೆ ಯಾಕೆ ಸಿಗುತ್ತೆ ಅಂತ ಒಂದು ಮಾತುಗಳಿವೆ. ನಿಜವಾಗಿ ಸಿಕ್ಕಿದ್ರು. ಹೌದು. ಇವೆಲ್ಲದರ ನಡುವೆ ದೇವರಿಂದಲೇ ಒಂದು ಪ್ರಸಾದ ರೂಪದಲ್ಲಿ ಬಂತು ಅಂತ ಅನಿಸ್ಬೋದು, ಅಥವಾ ಒಂದು ಉಪರಾಷ್ಟ್ರಪತಿಗಳು. ನಮಗೊಂದು ಹೆಮ್ಮೆ ಅಂದರೆ ದೇಶವನ್ನು ಮುನ್ನಡೆಸುವಂತಹ ನಾಯಕರು ಒಂದು ಆಶಾ ಕಾರ್ಯಕರ್ತೆಯನ್ನು ಗುರುತಿಸಿದಾಗ, ಅಥವಾ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು, ಅಥವಾ ಬೇರೆಯವ್ರು ಹೇಳಿದ ಮೇಲೆ ಗೊತ್ತಾಯ್ತಾ ಅಂತ? ಇಲ್ಲ, ನನಗೆ ಅಂದರೆ ಇದು ಮೊಬೈಲಿದು ಎಲ್ಲ ಅಪ್ಡೇಟ್ ಅಂತ ನೋಡಿ ಗೊತ್ತಾಗೋದಿಲ್ಲ. ಅದರಲ್ಲಿ ಬಂದರು ಸಹ ಇದರಲ್ಲಿ ಮೇಡಮ್ ಫೋನ್ ಮಾಡಿ ಹೇಳಿದರು, ಅಲ್ಲಿ ಡೆಲ್ಲಿಯಿಂದ ಒಬ್ಬರು ಫೋನ್ ಮಾಡಿದರು, ಹೀಗೀಗೆ ಟ್ವೀಟ್ ಮಾಡಿದ್ದಾರೆ, ನಿಮಗೆ ಗೊತ್ತುಂಟಾ ಅಂತ. ಇಲ್ಲ ಮೇಡಮ್ ಹೇಳಿದೆ. ಮತ್ತೆ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಇದ್ದರು, ಮತ್ತು ಮಗನ ಹತ್ರ ಫೋನ್ ಕೊಟ್ಟೆ. ಅವರು ಹಿಂದಿಯಲ್ಲೆಲ್ಲ ಮಾತಾಡಿದರು. ಹಾಗೇ ಮತ್ತು ಮಗನ ಹತ್ರ ಫೋನ್ ಕೊಟ್ಟೆ. ಅವನಿಗೆ ತುಂಬ ಖುಷಿ ಆಯಿತು, ಅಮ್ಮನಿಗೆ ಅಲ್ಲಿ ಉಪರಾಷ್ಟ್ರಪತಿ ಟ್ವೀಟ್ ಮಾಡಿದ್ದಾರೆ ಅಂತ. ಮತ್ತು ನನ್ನ ಹತ್ರ ಹೇಳಿದ, ಹೌದಾ, ನಿಮಗೂ ಗೊತ್ತಾಗಿಲ್ಲ? ಹಾಂ ಹೌದಾ, ಫೋನ್ ಮಾಡಿ ನಂಬಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಫೋನ್ ಮಾಡಿದ, ಈಗ ಡೆಲ್ಲಿಂದ ಮೇಡಮ್ ಫೋನ್ ಮಾಡಿದ ಅಂತ ಕೇಳಿದೆ ನಾನು. ಸಾರ್ಥಕದ ಭಾವನೆ ಒಂದು ಕಾಣ್ತದೆ. ಹೌದು ಸರ್. ಅಂದರೆ ನಾವೀಗ ಇದು ದುಡಿದ್ರಲ್ಲಿ ನಿಮಗೆ ಗೊತ್ತುಂಟಲ್ಲ ಎಷ್ಟು ಏನು ಸಿಗ್ತದೆ ಅಂತ. ಆಟೋದಲ್ಲಿ ಆಗಲಿ, ಆಶಾ ಕಾರ್ಯಕರ್ತೆ ಆಗಲಿ, ಇದು ಅದೊಂದು ಸೈಡಿಗೆ ಇಟ್ಟರು ಇಂಥದ್ದೆಲ್ಲ ಆದರೂ ಸಿಗ್ತದಲ್ಲ ನಮಗೆ ಅಂತ. ಅಲ್ಲ ರಾಜಬೇಕಾ, ನಾನು ಹೇಳ್ತಾ ಇರೋದು ಏನಂದರೆ, ಬೇರೆಯವರು, ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ಒತ್ತಾಯ ಮಾಡಿ ಕೊಡುವ 10 ಪದವಿ ಪುರಸ್ಕಾರಗಳಿಗಿಂತ ಜನ ಕೊಡುವ ಪ್ರೀತಿಯ ಪುರಸ್ಕಾರ ದೊಡ್ಡದು. ಹೌದು ಸರ್. ಅದ್ರ ಜೊತೆಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅಂತವರು 4 ಅಕ್ಷರ ಬರೆದ್ರು ಕೂಡ ಅದೊಂದು ದೊಡ್ಡ ಸಾರ್ಥಕ ಅಂತ. ಹೌದು ಸರ್. ಇದು ಬಹುಶಃ ಬೇರೆಯವರಿಗೆ ಕೂಡ ಒಂದು ಸ್ಫೂರ್ತಿ ಅಂತ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹೌದು. ಯಾಕೆಂದ್ರೆ ಆಶಾ ಕಾರ್ಯಕರ್ತೆಯಾಗಿ ಏನ್ ಮಾಡ್ಬೋದು ಅಂತ ಸುಮಾರು ಜನಕ್ಕೆ ಇರ್ತದೆ. ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾರೆ ಅವ್ರು ಸುಮ್ಮನೆ, ಅಂತವರಿಗೆ ಆಶಾ ಕಾರ್ಯಕರ್ತೆಯವರು ಹೀಗೂ ಮಾಡ್ಬೋದು ಅಂತ ನೀವು ತೋರಿಸಿಕೊಟ್ಟಿದ್ದೀರಿ. ಇದಕ್ಕೆ ಸಪೋರ್ಟ್ ಮಾಡಿದಂತ ನಿಮ್ಮ ಮನೆಯವರು ಇರ್ಬೋದು. ನಿಮಗೆ ಹೇಗಿದೆ ಮಕ್ಕಳ ಸಪೋರ್ಟ್? ನಿಮಗೆ ಮಕ್ಕಳ ಸಪೋರ್ಟ್ ಫುಲ್ ಉಂಟು. ಈಗ ಅಂದರೆ ಜೀವನಕ್ಕೆ ಸಹ ಒಂದು ಅಲ್ಲ ಬೇಡ ಅಂತ ಹೇಳ್ತಾರೆ, ನೀವು ಇನ್ನು ಕೆಲಸ ಮಾಡೋದು ಬೇಡ ಅಂದ್ರೆ ನಿಮ್ಮ ಕಷ್ಟಗಳನ್ನು ನೋಡಿ ಹೇಳಿದವರು, ಎಷ್ಟು ಸಮಯ ಕಷ್ಟ ಬಂದಿದ್ರಿ, ನೀವು ಇನ್ನೂ ಕಷ್ಟಪಡೋದು ಬೇಡ ಅಂತ. ನಾನು ಅಂದರೆ ಅವನೀಗ ಸ್ವಂತ ಬಿಸ್ನೆಸ್ ಒಂದು ಕಾರ್ ವಾಶ್ ಮಾಡುವಂಥದ್ದು, ಈಕೋ ವಾಶ್ ಅಂತ ಮಾಡ್ತಾ ಇದ್ದಾನೆ. ಅಂದರೆ ಅವನಿಗೊಂದು ಒಳ್ಳೆ ಕೆಲಸ ಸಿಗಲಿ, ನಿಂಗೆ ಇವತ್ತು ಒಳ್ಳೆ ಕೆಲಸ ಸಿಕ್ಕರೆ ನಾನು ನಾಳೆ ಬಿಡ್ತೀನಿ ಆ ಜಾಗ. ಅಂದರೆ ಸೇವಾ, ನಮಗೆ ಸೇವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಹೌದು, ಸೇವಾ ಮನೋಭಾವ ಯಾವಾಗಲೂ ಮಾಡ್ಬೋದು ನಮಗೆ. ಈಗ ನಾನು ಆಶಾ ಕೆಲಸ ಬಿಟ್ಟರು ಹೌದು, ಅಥವಾ ರಿಕ್ಷಾದಲ್ಲಿ ಮಾಡ್ಬೋದು. ನಾನು ಮನೇಲಿಟ್ಟರೆ ಯಾರ್ದಾರು ಅರ್ಜೆಂಟ್ ಕಾಲ್ ಬಂದು ಹೋಗ್ಬೋದು. ಹಾಗೆ ನಾನು ಅದನ್ನೇ ನಿಲ್ಲಿಸೋದಿಲ್ಲ. ಆದರೆ ಮನೆಗೆ ಒಂದು ದುಡಿಲಿಕ್ಕೆ ಒಂದು ಬೇಕಲ್ಲ, ಒಂದು ಮನೆಯೆಲ್ಲ ಕಟ್ಟಿದ್ದೇವೆ ನಾವು, ಲೋನ್ ಎಲ್ಲ ಮಾಡಿ. ಅದೀಗ ಮಗಳೆಲ್ಲ ಸ್ವಲ್ಪ ತೆಗೆದುಕೊಟ್ಟಿದ್ದಾಳೆ ಮನೆಗೆ. ಹೌದು, ಹೊಸ ಮನೆ ಕಟ್ಟಿದ್ದೇವೆ. ಹಾಗೆ ಸ್ವಲ್ಪ ಅದಕ್ಕೆ ಹಿಂದೇಟು ಹಾಕೋದು ನಾನು. ಖಂಡಿತವಾಗಿಯೂ ಪ್ರತಿಯೊಬ್ಬನಿಗೆ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ರಾಜಬೇಕಾ, ಖಂಡಿತವಾಗಿ. ಯಾಕೆ ಅಂದರೆ ಎಷ್ಟು ಸಮಯ ಎಷ್ಟೋ ಗರ್ಭಿಣಿಯರನ್ನ ನೀವು ಆಸ್ಪತ್ರೆಗೆ ಸೇರಿಸಿದ್ರಿ. ಮಾಮೂಲು ಅದು ನಿಮ್ಮ ಸೇವೆ ಆಗಿತ್ತು. ಮೊನ್ನೆ ದಿವಸ ಅದೇನು ಸ್ಪೆಷಲ್ ಅಂತ ಅಲ್ಲ ಸರ್, ಆದರೆ ಆ ಒಂದು ಟೈಮಲ್ಲಿ ಮಾಡಿದ್ದು ಉಪರಾಷ್ಟ್ರಪತಿಗಳ ಗಮನವನ್ನು ಸೆಳೆಯುವಷ್ಟು ಆಯಿತು. ಸೊ ಅದ್ರ ನಮಗೊಂದು ಒಳ್ಳೆ ದಿವಸಗಳು ಬಂದೇ ಬರ್ತವೆ ಖಂಡಿತವಾಗಿಯೂ. ಯಾಕೆಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸ ಖಂಡಿತ ನಮಗೆ ಇನ್ನೊಂದು ಯಾವುದೋ ರೂಪದಲ್ಲಿ ಬರುತ್ತೆ ಅಂತ ಇದು ನಮ್ಮ ಹಿರಿಯರು ಹೇಳಿಕೊಟ್ಟಂತ ಸತ್ಯ. ಏನಂದ್ರೆ ನಾವು ಯಾರಿಗಾದ್ರೂ ಇವತ್ತು ಒಂದು ಉಪಕಾರ ಮಾಡಿದ ಅವ ನಾಳೆ ನಮಗೆ ಮಾಡಬೇಕು ಅಂತ ನಾವು ಕಾಯ್ಲಿಕ್ಕೆ ಆಗುದಿಲ್ಲ. ಯಾರೋ ಒಬ್ರು ಇನ್ನೊಬ್ರು ನಮಗೆ ಮಾಡಬಹುದು. ಅದ್ರ ಜೊತೆಗೆ ನನಗಿಲ್ಲ, ನನ್ನ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು. ಅಲ್ಲ ಸ್ವಾರ್ಥ ಅಂತ ಅನ್ಸೋದಲ್ಲ, ಆದ್ರೆ ಆಗ್ಬೋದು ಅಂತ. ಅಲ್ಲ, ಪ್ರತಿಯೊಬ್ಬ ತಾಯಿಗೂ ಇರುವ ಆಸೆ ಅದೇ. ತಾನು ಊಟ ಮಾಡಿದ್ದೇನೆ ಇಲ್ಲೋ ಅನ್ನೋದಕ್ಕಿಂತ ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನು ಇಷ್ಟು ಕಷ್ಟ ಬಂದದ್ದಾಯ್ತು, ಅದನ್ನ ಯಾವತ್ತೂ ಹೇಳ್ಕೊಳ್ಲಿಕ್ಕೂ ಹೋಗುದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಅವರು ಒಳ್ಳೇದಾಗಿರ್ಬೇಕು ಅಂತ ಬಯಸ್ತಾರೆ. ಓರ್ವ ತಾಯಿಯಾಗಿ, ಓರ್ವ ಸಮಾಜ ಸೇವಕಿಯಾಗಿ, ಓರ್ವ ಮಾದರಿ ಮಹಿಳೆಯಾಗಿ ಇಷ್ಟೆಲ್ಲವನ್ನು ಕೂಡ ನೀವೀಗ ಜವಾಬ್ದಾರಿ ನಿರ್ವಹಿಸಿದ್ದೀರಿ ಅಂತ ನಮಗನಿಸ್ತಾ ಇದೆ. ಈ ಹೊತ್ತಿನಲ್ಲಿ ನಿಮಗೆ ಏನು ಅನಿಸ್ತದೆ? ಇಷ್ಟು ವರ್ಷಗಳ ನಿಮ್ಮ ಪಯಣ ಏನು ಅನಿಸ್ತದೆ ನಿಮಗೆ? ಮಕ್ಕಳಿಗಾಗಿಯೋ, ಅಲ್ಲ ನೀವು ಇತರ ಸೇವೆ ಮಾಡಿದಕ್ಕಾಗಿಯೋ, ಅಥವಾ ನಿಮ್ಮ ಒಟ್ಟಿಗಿರುವಂತಹ ಆಶಾ ಕಾರ್ಯಕರ್ತೆಯರಿಗಾಗಿಯೋ, ಅಥವಾ ಅವರು ರಿಕ್ಷಾ ಚಾಲಕಿಯಾಗಿ ಬೇರೆಯವರಿಗೆ ಒಂದು ಮಾದರಿಯಾಗಿ ನಿಂತಾಗ್ಲೋ, ಅಥವಾ ಅವರು ಒಳ್ಳೆಯ ಗೃಹಿಣಿಯಾಗಿಯೋ, ಒಬ್ಬರ ಗೃಹಿಣಿಯ ಮಹಿಳೆಯಾಗಿಯೋ ಹೇಗೆ ಅನಿಸ್ತದೆ? ನಿಮ್ಮ ಒಟ್ಟು ನಿಮ್ಮ ಒಂದು ಜರ್ನಿ, ನಿಮ್ಮ ಪ್ರಯಾಣ ಇಷ್ಟು ವರ್ಷದ ಹೇಗೆ ಅನಿಸ್ತಾ ಇದೆ? ನಗುವಿನಲ್ಲಿ ಮಾತ್ರ ಉತ್ತರ ಕೊಡ್ತೀನಿ. ಎಂತ ಹೇಳೋದು ನಾನು ಇದಕ್ಕೆ? ಅಂದರೆ ಎಲ್ಲರೂ ಮಹಿಳೆಯರು ಮುಂದೆ ಬರಬೇಕು, ಯಾವುದಕ್ಕೆ ಹೆದರಬಾರ್ದು.
ಯಾವುದೆಲ್ಲ ಒಂದಲ್ಲ ಒಂದು ಕೆಲಸ ಇರ್ತದೆ. ಈಗ ನಮಗೆ ಗೌರ್ಮೆಂಟೇ ಕೆಲಸ ಸಿಗಬೇಕು ಅಥವಾ ಒಂದು ಆಫೀಸಲ್ಲೇ ಕೂತು ಕೆಲಸ ಸಿಗಬೇಕು ಅದೆಲ್ಲ ಎನ್ನಿಸ್ಬಾರ್ದು. ಯಾವುದಾದ್ರು ಒಂದು ಒಳ್ಳೆ ಕೆಲಸ, ಹೀಗೆ ಯಾರು ಸಹ ಮುಂದೆ ಬರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಿಳೆಯರಿಗೆ. ಓಕೆ, ಆಶಾ ಕಾರ್ಯಕರ್ತರು ಸೇರುವವರಿಗೆ ಆಶಾ ಕಾರ್ಯಕರ್ತರಿಗೆ ಸಹ ಅವರಿಗೆ ಸ್ವಲ್ಪ ಫಸ್ಟ್ ಹೇಳ್ತೇನೆ ನಾನು, ಅವರಿಗೆ ಸೇವಾ ಮನೋಭಾವನೆ ಬೇಕು ಫಸ್ಟಿಗೆ. ಒತ್ತಾಯಕ್ಕೆ ಸೇರಬೇಡಿ, ಒತ್ತಾಯಕ್ಕೆ ಸೇರಬೇಡಿ. ಮಾತ್ರ ಸೇರಿ. ಸಂಬಳ ಸಿಗ್ತದೆ ಅಂತ ಹೇಳ್ಕೊಂಡು ಸೇರೋದು ಬೇಡ, ಯಾಕಂದ್ರೆ ನಾನು ಹಾಗೆ ಸೇರ್ಲಿಲ್ಲ. ಅದಕ್ಕೆ ಅವರಿಗೆ ಸಹ ಹೇಳ್ತೇನೆ ನಾನು. ಖಂಡಿತ. ಹೌದು. ಬೇರೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆ ಅಗತ್ಯ ಅಂತ ಅನಿಸ್ತಾ ಇದೆ ನಿಮಗೆ? ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ ಆಶಾ ಕಾರ್ಯಕರ್ತರು ಬೇಕೇ ಬೇಕು ಅಂತ ಅನಿಸ್ತಾ ಇದೆಯಾ? ಹೌದು ಸರ್, ಈಗ ನೋಡಿ ಡೆಂಗ್ಯೂ, ಮಲೇರಿಯಾ ಅದು ಇದು ಎಲ್ಲ ಕಾಯಿಲೆಗಳ ಒಟ್ಟಿಗೆ ಇದು ಕೊರೋನಾ ಸಹ ಬರ್ತದೆ. ಹಾಗಾಗಿ ಅದು ಯಾರು ಹೇಳಿ ಬರುದೇ ಇಲ್ಲ. ಹೌದು, ನಮಗೆ ಜನವರಿ 15, ಏಪ್ರಿಲ್, ಫೆಬ್ರವರಿ ದಾಟಿದ ಕೂಡಲೇ ನಮ್ಗೆ ಗೊತ್ತೇ ಇಲ್ಲ ನಾವು ಇನ್ನು 3 ತಿಂಗಳು ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ಯಾರು ಅಂದ್ಕೊಳ್ಳೇ ಇರ್ಲಿ. ಹೌದು, ನಾವು ಕಣ್ಣು ಮುಚ್ಚಿ ಬಿಡುದ್ರೊಳಗೆ ರೂಲ್ ಬಂದಾಗಿತ್ತು, ನಾಳಿಂದ ಯಾರು ಮನೆಯಿಂದ ಹೊರಗೆ ಹೋಗ್ಬೇಡಿ ಅಂತ ಬೀಸ್ತಾರೆ ಪೊಲೀಸರು ಅಂತ. ಆಮೇಲೆ ಅಂಗಡಿ ಬಾಗಿಲು ಎಲ್ಲ ಮುಚ್ಚಿರುತ್ತೆ, ತರಕಾರಿ ಇರೋದಿಲ್ಲ, ಎಲ್ಲ ಇರೋದು. ನಮ್ಗೆ ಎಲ್ಲಕ್ಕೂ ಸೆಟ್ ಆಗೋ ಮೊದಲೇ ನಾವು ಮನೆಯೊಳಗೆ ಬಿದ್ದಾಗಿತ್ತು. ನಾವು ಕೊರೋನಾ ಬಂದ್ಮೇಲೆ ನಮಗೆ 4 ಶಬ್ದ ಉಳಿದಿದ್ದು: ಪಾಸಿಟಿವ್, ನೆಗೆಟಿವ್, ಸೀಲ್ ಡೌನ್, ಲಾಕ್ ಡೌನ್. ಅದು ಬಿಟ್ರೆ ನಾವು ಮತ್ತೆ ಏನನ್ನೂ ನಾವು ಕೇಳಲಿಲ್ಲ. ಆದ್ರೆ ಏನಾಯ್ತು, ಕ್ರಮೇಣ ಮನುಷ್ಯ ಹುಷಾರಿದ್ದಾನೆ, ಅಡ್ಜಸ್ಟ್ ಆಗ್ತಾ ಹೋಗ್ತಾನೆ. ಈಗ ಸೀಲ್ ಡೌನ್, ಲಾಕ್ ಡೌನ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿದೆ. ಆ ಭಯದಿಂದ ಹೊರಗೆ ಬಂದಿದೆ. ಏನಂದ್ರೆ ಅದರಿಂದ ಏನಿಲ್ಲ, ಅದೊಂದು ಟ್ರೀಟ್ಮೆಂಟ್ ತಗೊಳ್ಬೇಕು, ಕ್ವಾರಂಟೈನ್ ಅಲ್ಲಿ ಇರಬೇಕು ಅನ್ನೋರ ಮಟ್ಟಿಗೆ ಮುಟ್ಟಿದೆ. ಅದರ ಬಗ್ಗೆ ಭಯ ಪಡಬೇಕು ಅಂತ ಏನಿಲ್ಲ. ಕೊರೋನಾದವರಿಗೆ ಏನ್ ಹೇಳ್ತೀರಿ ಮೇಡಮ್? ಕ್ವಾರಂಟೈನ್ ಇರುವವನಿಗೂ ಅಥವಾ ಪಾಸಿಟಿವ್ ಆದವನಿಗೆ ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳ್ತೀರಿ? ನನ್ನ ಅನುಭವ, ನಮಗೂ ಸಹ ಟೆಸ್ಟ್ ಮಾಡಿದ್ದಾರೆ ಸರ್, ಕೋವಿಡ್ ಟೆಸ್ಟ್ ನಮಗೂ ಮಾಡಿದ್ದಾರೆ. ಯಾವುದೇ ಭಯ ಪಡುವ ಅಗತ್ಯ ಇಲ್ಲ. ಅದನ್ನು ಟೆಸ್ಟಿಗೆ ತಗೊಂಡು ಹೋಗ್ತಾರೆ. ಅವರಿಗೆ ಪಾಸಿಟಿವ್ ಇದ್ದರೆ ಮಾತ್ರ ಪಾಸಿಟಿವ್, ಇಲ್ಲಾರೆ ನೆಗೆಟಿವ್. ಅದರ ಬಗ್ಗೆ ಜಾಸ್ತಿ ನನಗೇನು ಪ್ರಾಣ ಹೋಗ್ತದೆ, ಹಾಗೆ ಆಗ್ತದೆ, ಹೀಗಾಗ್ತದೆ ಅಂತ ಅದರ ಬಗ್ಗೆ ಏನು ಭಯ ಪಡುವ ಅಗತ್ಯ ಇಲ್ಲ. ಓಕೆ, ಎಸ್ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮದ ಇವತ್ತಿನ ವಿಶೇಷ ಅತಿಥಿಯಾಗಿ ಆಗಮಿಸಿದವರು ರಾಜೀವಿ ಪೆರ್ನಾಂಕಿಲ. ಇವರು ಸದಾ ಕಾಲ ತನ್ನೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ಅದೆಷ್ಟೋ ನೋವನ್ನು ಉಂಡರೂ ಕೂಡ ಸಮಾಜ ಸೇವೆ ಮಾಡಬೇಕೆನ್ನುವಂತಹ ಮನೋಭಾವವನ್ನು ಹೊತ್ತುಕೊಂಡು ಬದುಕಿನಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡ್ತಾ, ಸೇವಾ ಮನೋಭಾವ ತನ್ನ ಬದುಕಿನ ಅವಿಭಾಜ್ಯ ಅಂಗ ಅಂತ ತಿಳ್ಕೊಳ್ತಾ, ನಿರಂತರವಾಗಿ ಸುಮಾರು 20 ವರ್ಷಗಳಿಂದ ರಿಕ್ಷಾ ಚಾಲಕಿಯಾಗಿ, 10 ವರ್ಷಗಳಿಂದ ಆಶಾ ಕಾರ್ಯಕರ್ತೆಯಾಗಿ, ಇವತ್ತಿನ ದಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಗಮನವನ್ನು ಸೆಳೆಯುವಂತಹ ಸಾಧನೆ ಮಾಡುವುದರ ಮೂಲಕ ಇತರ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಒಬ್ಬರು ಮಾಡೆಲ್ ಆಗಿ ನಿಂತವರು ನಮ್ಮ ಉಡುಪಿಯ ಹೆಮ್ಮೆಯ ರಾಜೀವಿ ಅಕ್ಕ. ಇವತ್ತಿನ ದಿನ ಸ್ಪಂದನ ವಾಹಿನಿ ಅವರ ಈ ಒಂದು ಸಾಧನೆಗೆ ಮತ್ತು ಅವರು ಇದರೆಲ್ಲರಿಗೂ ಕೂಡ ಮಾದರಿಯಾದಂತಹ ಕಾರ್ಯವನ್ನು ಮಾಡಿದ್ದಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ಜೊತೆಗೆ ಇನ್ನಷ್ಟು ಸಾಧಕರನ್ನ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಈ ಸಂದರ್ಭದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಯಾರು ಅತ್ಯಂತ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಸೇವೆಯನ್ನು ಮಾಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ, ಅವರನ್ನ ಪರಿಚಯಿಸ್ತಾ ಇನ್ನೊಂದಷ್ಟು ಸಾಧಕರನ್ನ ಈ ವೇದಿಕೆ ಕರೆತರುವಂತಹ ಪ್ರಯತ್ನವನ್ನು ಮಾಡುತ್ತೆ ಸ್ಪಂದನ ವಾಹಿನಿ. ಇದುವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಗೆಲ್ಲರಿಗೂ ಕೂಡ ಸ್ಪಂದನ ವಾಹಿನಿಯ ಕಡೆಯಿಂದ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.